ಗಜಮುಖ ನಾನಿನ್ನ ಪಾದವ ನೆನೆವೆ, ಗಜಮುಖ ನಾನಿನ್ನ ಪಾದವ ನೆನೆವೆ, ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ. ದೇವ ದೇವರ ದೇವ ದೇವನಲ್ಲವೋ, ದೇವ ದೇವರ ದೇವ ದೇವನಲ್ಲವೋ, ಓ ದೇವ ದೇವರ ದೇವನಲ್ಲವೋ, ಓ ದೇವ ದೇವರ ದೇವನಲ್ಲವೋ, ದೇವ ದೇವರ ದೇವ ದೇವನಲ್ಲವೋ, ಓ ದೇವ ದೇವರ, ಓ ದೇವ ದೇವರ, ಓ ದೇವ ದೇವರ ದೇವನಲ್ಲವೋ. ಮಹೇಂದ್ರ ಪರ್ವತವನೇರಿ ನಾದ್ಯಸೆಯ ನೋಡಿದನು ಸಿಂಧು ಬೋರ್ಗುಡಿಸುತ್ತಿರುವುದು. ಇಂದು ಶೇಖರ ಕಮಲ ಬಂಧು ಶಶಿಪತಿ ಲಕ್ಷ್ಮೀ ಸ್ಕಂದ ಶಾರದೆ ಗಣಪ ಗೌರಿ ಮುಖ ಸುರರ ರಘುನಂದನನ ಧ್ಯಾನಿಸುತ್ತ, ಸುರರ ರಘುನಂದನನ ಧ್ಯಾನಿಸುತ್ತ, ಪುಟುನೆಗೆದು ಹಾರಿದನು ಮೂರ್ಲೋಕ ತಲ್ಲಣಿಸಲು. ಹಾರಿದನು ಲಂಕೆಯನ್ನು, ಹಾರಿದನು ಲಂಕೆಯನ್ನು 700 ಯೋಜನ ಮುಂದೆ, ಸಾರಿದನು ತಣವಿಂದು ಮಣಿಪನ ಶಾಲೆಯೊಳಗೆ. ಅಣಿಮಾದಿ ಅಷ್ಟಸಿದ್ಧಿಯ ಬಲದಿಂದಾಗಿ ಮಹತ್ತಾಗಿ ಬೆಳೆದಂತಹ ನಾನು ಶತಯೋಜನ ವಿಸ್ತೀರ್ಣವಾಗಿರುವಂತಹ ಸಾಗರವನ್ನ ಉತ್ತರಿಸಿ ಬಹುದೂರ ಹಾರಿ ಬಂದೆ. ಕಾಣಸಿಕ್ಕಿರುವಂತಹ ಭೂಭಾಗದಲ್ಲಿ ಇಳಿದು ಸುತ್ತ ನಾಲ್ದೆಸೆ ನೋಡಿದರೆ ಎತ್ತ ಹೋಗಬೇಕೆನ್ನುವುದೇ ಅರ್ಥವಾಗ್ತಾ ಇಲ್ಲ. ಯಾರ ಅಂಕಿತಕ್ಕೆ ಒಳಪಟ್ಟಂತಹ ತಾಣ ಇದು? ಯಾವ ಪ್ರದೇಶವಿದು? ಯಾರಲ್ಲಿ ಕೇಳಿ ತಿಳಿದುಕೊಳ್ಳಲಿ. ಓಹೋ, ಎದುರುಗಡೆ ಮುನಿಪೋತ್ತಮರೊಬ್ಬರು ಗಾಢವಾದಂತಹ ತಪಶ್ಚರಣೆಯಲ್ಲಿ ತೊಡಗಿದ್ದಾರೆ. ಅವರಲ್ಲಿಯೇ ಹೋಗಿ ಕೇಳಿ ತಿಳಿಯುತ್ತೇನೆ. ಸ್ವಾಮಿ ನಮೋ ನಮಃ. ಅನ್ನಮಯ, ಪ್ರಾಣಮಯ, ವಿಜ್ಞಾನಮಯ, ಆನಂದಮಯ ಮುಂತಾದಂತಹ ಪಂಚಕೋಶಗಳನ್ನ ಉತ್ತರಿಸಿ ಆತ್ಮವನ್ನು ಪರಮಾತ್ಮನಲ್ಲಿ ಅನುಸಂಧಾನಗೊಳಿಸಿ ಕೈವಲ್ಯವನ್ನ ಪಡೆಯುವುದಕ್ಕಾಗಿ ಪರಮ ಸಾಧನೆಯಲ್ಲಿ ತಲ್ಲೀನರಾದವರು ತಾವು ಎನ್ನುವುದು ಅರ್ಥವಾಯಿತು. ಸ್ವಾಮಿ, ನಿಮ್ಮಿಂದ ಒಂದು ಉಪಕಾರವಾಗಬೇಕಾಗಿದೆ. ಏನಪ್ಪ? ರಾಮ ಬಂಟ ಹನುಮಂತ ಅಂತ ನನ್ನ ಹೆಸರು. ಶ್ರೀರಾಮಚಂದ್ರನ ಮಡದಿಯಾಗಿರುವಂತಹ ಸೀತಾದೇವಿಯನ್ನು ಅಪಹರಿಸಿಕೊಂಡು ಬಂದಂತ ಖೂಳ ರಾವಣನ ಲಂಕಾಪಟ್ಟಣವನ್ನ ನೋಡಬೇಕು ಎನ್ನುವಂತ ಉದ್ದೇಶದಿಂದ ರಾಮ ಕಾರ್ಯ ದುರಂಧರನಾಗಿ ಇತ್ತ ಸಾಗಿ ಬಂದವ ನಾನು. ಆದರೆ ಎತ್ತ ಬಂದಿದ್ದೇನೆನ್ನುವುದೇ ಅರ್ಥವಾಗ್ತಾ ಇಲ್ಲ. ಯಾವ ದಿಕ್ಕಿನಲ್ಲಿ ಉಂಟು ಲಂಕಾಪಟ್ಟಣ ಎನ್ನುವುದನ್ನು ತೋರಿಕೊಟ್ಟರೆ ನೀವು ಉಪಕಾರ ಮಾಡಿದಂತಾಗುತ್ತದೆ, ನಿಮಗೆ ಬಹುಪುಣ್ಯ ಬರುತ್ತದೆ ಸ್ವಾಮಿ. ಆದರೆ ನಿನಗೆ ಈ ವ್ಯವಹಾರ ಸರಿಯೇನು? ಕುರುಡನ ಕೈಗೆ ಕನ್ನಡಿಯಾಕೆ ಬದಿರಗಿ, ಕುರುಡನ ಕೈಗೆ ಕನ್ನಡಿಯಾಕೆ ಬದಿರಗಿ, ವರಸಂಗೀತದ ಮಾತ್ಯಾಕೆ ಬದಿರಗೆ, ವರಸಂಗೀತದ ಮಾತ್ಯಾಕೆ, ಎರಡು ಕಾಲಿಲ್ಲದ ಕೆಳವಗೆ ಯಾತ್ರೆಯ, ಎರಡು ಕಾಲಿಲ್ಲದ ಕೆಳವಗೆ ಯಾತ್ರೆಯ, ತಿರುಗಾಡುವ ಸುದ್ದಿಯಾಕೆ
ಯಾಕೆ ಅಯ್ಯ, ಸ್ವಾಮಿ. ಕಾಣುವುದಕ್ಕೊಬ್ಬ ವಾನರ. ಹ ಚಾಂಚಲ್ಯವೋ ಚಾಪಲ್ಯವೋ ವಾನರ ವರ್ಗಕ್ಕೆ ಜನ್ಮ ಸಿದ್ಧವಾದದ್ದು. ಹೌದು. ಆದರೆ ಅದರಿಂದಲೇ ನೀನು ಕೇಳ್ತಾ ಇದ್ದಿ ಅಂತ ನಾನು ಯೋಚಿಸಿದ್ರೆ, ಹ ನೀನಾಡುವ ಮಾತಿನಲ್ಲಿರುವಂತಹ ಸಂಸ್ಕಾರದಲ್ಲಿ ಹಾ. ಕೇವಲ ಚಾಂಚಲ್ಯವೋ ಚಾಪಲ್ಯವೋ ನನಗೆ ಕಾಣುವುದಿಲ್ಲ. ಹ ಆದರೆ ನೀನು ಲಂಕಾಪಟ್ಟಣವನ್ನು ನೋಡಬೇಕು ಅಂತ ಬಂದಿದ್ದೀಯಲ್ಲ, ಹ ಕುರುಡನಿಗೆ ಕನ್ನಡಿ ಉಪಯೋಗ ಇದೆಯೇನು? ಹ್ಮ್. ಎರಡು ಕಾಲುಗಳಿಲ್ಲದೆ ಇದ್ದವನೊಬ್ಬ ಪರ್ವತಾರೋಹಣ ಮಾಡ್ತೇನೆ ಅಂತ ಯೋಚಿಸಿದ್ರೆ ಸಾಧ್ಯವಾದೀತೆ ಹೇಳು? ಸಾಧ್ಯವಿಲ್ಲ. ಹಾಗೆಯೇ ಹ ಇರುವೆಗೆ ಕಬ್ಬಿಣದ ಕೆಲಸ ಯಾಕೆ? ಹ್ಮ್. ಯಾಕೀ ಮಾತನ್ನು ಹೇಳಿದೆ ಗೊತ್ತೋ? ಮರದಿಂದ ಮರಕ್ಕೆ ಹಾರುವ ಒಬ್ಬ ಮಂಗನಿಗೆ ಹ ಲಂಕಾಪಟ್ಟಣವನ್ನು ನೋಡುವ ಸೇರುವ ಆಸೆ ಸರಿಯೇ ಎಂಬುದಕ್ಕಾಗಿ. ಸ್ವಾಮಿ, ಹ್ಮ್ ಸ್ವಾಮಿ ಕಾರ್ಯ ದುರಂಧರನಾಗಿ ನಾನು ಬಂದವ, ಹ್ಮ್ ಸ್ವಾರ್ಥ ಲಾಲಸೆಯಿಂದ ನಾನು ಬಂದವನಲ್ಲ. ಹ್ಮ್ ಆದ್ದರಿಂದ ಲಂಕಾಪಟ್ಟಣವನ್ನ ನೋಡಲೇಬೇಕು, ಆ ದಶಕಂಠನನ್ನ ಕಾಣಲೇಬೇಕು ಎನ್ನುವಂತ ಉದ್ದೇಶದಿಂದ ನಾನು ಬಂದವ. ಹ್ಮ್ ಸೀತಾ ಮಾತೆಯನ್ನ ಅರಸುವುದಕ್ಕಾಗಿ ಬಂದಂತ ನನಗೆ ಹ. ಮಾರ್ಗವನ್ನ ತೋರಿಕೊಡಬೇಕು ಸ್ವಾಮಿ. ಲಂಕಾಪಟ್ಟಣ 7 ಸುತ್ತಿನ ಕೋಟೆಗಳಿಂದ ಹ ಜೊತೆಗೆ ಭೀಕರರಾದಂತಹ ರಾಕ್ಷಸರಿಂದ ಸಂರಕ್ಷಿಸಲ್ಪಟ್ಟದ್ದು. ಓಹೋ. ಅಂತಹ ದುರ್ಗಮವಾದ ಪಟ್ಟಣವನ್ನು ನೋಡಬೇಕು, ಹೋಗಬೇಕು ಅಂತ ನಿನಗೆ ಆಸೆ ಇದ್ರೆ, ಹ ನಿನ್ನ ಚಾಪಲ್ಯಕ್ಕೆ ನಾನೇನು ಹೊಣೆಯಲ್ಲ. ಹ ಆದ್ರೆ ತೋರಿಸುವುದಕ್ಕೆ ಸಾಧ್ಯ ಇಲ್ಲದ ಸ್ಥಿತಿಯಪ್ಪ ನನ್ನದು. ಯಾಕೆ ಸ್ವಾಮಿ? ಕಂಡೆಯ ಹ ಬಹಳ ಇಳಿ ವಯಸ್ಸು ನನ್ನದು. ಹೌದು. ಎಷ್ಟು 1000 ವರ್ಷಗಳಾಯಿತು ನಾನು ತಪಶ್ಚರಣೆಯಲ್ಲಿರುವುದು. ಹ. ಬೆಳೆದಿರುವಂತಹ ಕೇಶರಾಶಿಗಳೆಲ್ಲ ಹ. ನೆಲವನ್ನು ಹೊಕ್ಕಿವೆ. ಹ. ಎದ್ದು ನಿಲ್ಲುವುದಕ್ಕೆ ನನಗಾಗುವುದಿಲ್ಲ. ಹ. ಮೆಲ್ಲ ಆಧರಿಸಿ ನನ್ನನ್ನು ಎದ್ದು ನಿಲ್ಲಿಸಿದೆ ಅಂತಾದ್ರೆ ಹ ಆಮೇಲೆ ತೋರಿಸಿ ಏನು ಆ ದಿಕ್ಕನ್ನು. ಹೌದಾ ಸ್ವಾಮಿ? ಹೌದು. ಆಗ್- ನೋಡು ನೋಡು, ನನ್ನ ಬೆರಳ ತುದಿಯನ್ನೇ ಈಕ್ಷಿಸಿ ನೋಡು ಮುಂದೆ. ಆಗ್- ತ್ರಿಕೂಟಾಚಲಗಳಿಂದ ಪರಿವೇಷ್ಟಿತವಾದಂತಹ ಸ್ವರ್ಣಲಂಕೆ ಅದು. ಹ, ಹ. ಇನ್ನು ಹೋಗಬೇಕು ಅಂತ ಇದ್ರೆ ಹೋಗಬಹುದು. ನಮೋ ನಮಃ. ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ ತಿರುಗಾಡುವ ವೇಳೆ ತಿರುಗಾಡುವ ವೇಳೆ ಅಲ್ಲಿ ಲಂಕಿಣಿ ಯಮದಾನವಿ ಬಲಿದಾತನು ತಡೆದಳು. ಅಲ್ಲಿ ಲಂಕಿಣಿ ಯಮದಾನವಿ ಬಲಿದಾತನು ತಡೆದಳು. ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ ಅಲ್ಲಿ ಲಂಕಿಣಿ ಎಂಬುದಾನವಿ ಬಲಿದಾತನ ತಡೆದಳು. ತೃಣಬಿಂದು ಮಹರ್ಷಿಗಳು ತೋರಿದ ದಿಕ್ಕನ್ನೇ ಅನುಸರಿಸಿ ನೇರವಾಗಿ ಧಾವಿಸಿ ಬಂದೆ. ಮಧ್ಯರಾತ್ರಿಯ ಹೊತ್ತು ಅಲ್ಲಲ್ಲಿ 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 ರಕ್ಕಸರು ಎದ್ದು ಸುತ್ತಾಡುತ್ತಾ ಇದ್ದಾರೆ. 7 ಸುತ್ತಿನ ಕೋಟೆ, ಕಣಿವೆ ಜರಿಗಳು, ಮತ್ತೆ ಬಹಳ ರಕ್ಕಸರ ಕಾಲಾಟ, ಮೇಲಾದ ಭೂತಗಣಗಳು, ಜಾಲವು ನುಸಿ ಹೋಗಗೊಡವು. ಮೊದಲೇ ಎಚ್ಚರಿಸಿದ್ದಾರೆ, ಸುಳ್ಳಲ್ಲ. ಅನತಿ ದೂರದಲ್ಲಿ ನಿಂತು ನೋಡಿದಾಗ ಹೀಗೆ ಇರುವುದಂತೂ ಹೌದು. ಆದರೂ ಸ್ವಾಮಿ ಕಾರ್ಯಾರ್ಥಿಯಾಗಿ ಬಂದಂತಹ ನಾನು ಆ ಕಾರ್ಯದಲ್ಲಿ ಯಶವನ್ನ ಕಾಣಬೇಕು ಅಂತಾದ್ರೆ ಲಂಕಾಪಟ್ಟಣವನ್ನು ಏನಾದ್ರೂ ಮಾಡಿ ಪ್ರವೇಶ ಮಾಡಲೇಬೇಕು. ಓಹೋ, ಓ ಅಲ್ಲಿ ಮಹಾದ್ವಾರ ಕಾಣಿಸ್ತಾ ಇದೆ. ನಿಧಾನವಾಗಿ ಒಳ ಪ್ರವೇಶ ಮಾಡ್ತೇನೆ, ನೋಡುವ. ಮಧ್ಯರಾತ್ರಿ ಕಾಲದಲ್ಲಿ ಮಧ್ಯರಾತ್ರಿ ಕಾಲದಲ್ಲಿ ಮಾತನಾಡೋದೇ ಸುಮ್ಮನೆ ಮಾತನಾಡೋದೇ ಸುಮ್ಮನೆ ಎದ್ದು ತಿರುಗಾಡುವ ತಯಾರೋ ಜಗ ಲಂಕಿಣಿಯ ಭದ್ರಕಾಮನು ಈ ಲಂಕೆಗೆ. ಹೀಗಿರುವಾಗ ಈ ಭದ್ರಕಾಮವನ್ನು ಭೇದಿಸುವುದಕ್ಕಾಗಿ ಬಂದ ಮಂಗವೈದು. ಏ ಮಂಗ, ಎಲ್ಲ ಪ್ರತಿಕ್ರಿಯೆ ಇದೆ. ಮಂಗ, ಈ ಮಧ್ಯರಾತ್ರಿಯ ಕಾಲದಲ್ಲಿ ನಮ್ಮ ಲಂಕೆಯನ್ನು ನುಸುಳುವುದಕ್ಕೆ ಪ್ರವೇಶಿಸುವುದಕ್ಕೆ ಬಂದಿಲ್ಲ. ಏನು ಏನು ಕಳ್ಳದ ನೀನು? ಯಾಕೆ ಬಂದ ಹೇಳು? ಅಲ್ಲ ಅಲ್ಲ ಅಲ್ಲ,
ಅಲ್ಲ ಏ ಕಳ್ಳ ಕೇಳು. ಕಳ್ಳನಲ್ಲ ಕಾಣೆ ನಾನು ಕಾಂತೆ ರಾಕ್ಷಸಿ ನೀನು ಕಳ್ಳನಲ್ಲ ಕೇಳೆ ನಾನು ಕಳ್ಳನಲ್ಲ ಅಲ್ಲ. ಕಾಣೆ ನಾನು ಕಾಂತೆ ರಾಕ್ಷಸಿ ನೀನು ಕಳ್ಳನಲ್ಲ ಕಾಣೆ ನಾನು ಕಾಂತೆ ರಾಕ್ಷಸಿ ನೀನು ಒಳ್ಳೆ ವಾಯು ಪುತ್ರ ಹನುಮಂತ ಎನ್ನ ಬೆಸರು ಏನ್ ಹೇಳಿದೆ? ಒಳ್ಳೆ ವಾಯು ಪುತ್ರ ಹನುಮಂತನ ಬೆಸರು ಒಳ್ಳೆ ವಾಯು ಪುತ್ರ ಹನುಮಂತನ ಬೆಸರು ಆ ಏ ರಾಕ್ಷಸಿ, ಏ ಮಂಗ ನೀನು ಭಾವಿಸಿದ ಹಾಗೆ ನಾನಲ್ಲ. ಮತ್ತೆ ಖಂಡಿತ ಕಳ್ಳನಲ್ಲವೇ ಅಲ್ಲ. ಕಳ್ಳನಲ್ಲ. ಅದರಲ್ಲಿಯೂ ಆ ಈ ತಾಣದಲ್ಲಿ ನನ್ನ ಕಳ್ಳತನ ನಡೆದೀತ. ಯಾಕೆ ನಡೀಲಿಕ್ಕಿಲ್ಲ ಅಂತ ಭಾವಿಸಿದೆ? ಎಂತೆಂತ ದೊಡ್ಡ ದೊಡ್ಡ ಕಳ್ಳರೆಲ್ಲ ಇಲ್ಲಿ ಇದ್ದಾರಂತೆ. ನಿನಗೆಲ್ಲ ಸಿಕ್ಕಿದ್ರ? ವಸ್ತುವನ್ನ ಬಿಡು, ಒಡವೆಯನ್ನ ಬಿಡು, ಆ ಮತ್ತೊಬ್ಬರ ಹೆಂಡತಿಯನ್ನೂ ಕದ್ದುಕೊಂಡು ಬಂದು ಇಟ್ಟುಕೊಳ್ಳುವಂತ ಕಳ್ಳರೆಲ್ಲ ಇರುವ ಈ ತಾಣದಲ್ಲಿ ಏ ಮಂಗ ನನ್ನ ಕಳ್ಳತನ ನಡೆದೀತೇನೆ. ಆದ್ರೂ ಆ ನಾನು ಇಲ್ಲಿ ಬರುವುದಕ್ಕೆ ಬಲವಾದಂತಹ ಕಾರಣ ಉಂಟು. ಏನದು? ನೀನು ಯಾರು ಹಾಗಾದ್ರೆ? ನಾನು ಯಾರು ಅಂತ ಗೊತ್ತಾದ್ರೆ ನಾನು ಕಳ್ಳ ಅಲ್ಲ ಅನ್ನೋದು ನಿನಗೆ ಅರ್ಥ ಆಗ್ತದೆ. ಓಹೋ, ಹೌದೇನೆ? ಯಾವುದು? ಪ್ರತಿಯೊಬ್ಬರೂ ಜೀವಿಸುವುದಕ್ಕೆ ಮೂಲ ಆಧಾರವಾದದ್ದೇ ವಾಯು. ಅಂತ ವಾಯುದೇವನ ಮಗ ವಾಯುಪುತ್ರ ಅಂತ ನನ್ನನ್ನು ಕರೆಯುತ್ತಾರೆ. ವಾಯುಪುತ್ರ. ಅಂಜನಾದೇವಿಯ ಮಗನಾದ್ರಿಂದ ಆಂಜನೇಯ ಅಂತಲೂ ಹೇಳ್ತಾರೆ. ಆ ಮೂಗಿನ ಕೆಳಗಿರುವಂತ ಈ ಭಾಗಕ್ಕೆ ಆ ಹನು ಅಂತ ಹೆಸರು. ಹ್ಮ್ ನನಗೆ ಸ್ವಲ್ಪ ಉಬ್ಬಿರುವುದರಿಂದ ಹ್ಮ್ ಉಬ್ಬಿದ ಹನುವನ್ನ ಹೊಂದಿದ ನನ್ನನ್ನು ನಿನ್ನನ್ನು ಹನುಮಂತ ಅಂತಲೂ ಹೇಳ್ತಾರೆ. ಯಾರು ನೀನು? ಹನುಮಂತ. ಹೌದು, ಇಲ್ಲಿಗೆ ಈ ಲಂಕೆಗೆ ಕಾರ್ಯಾರ್ಥಿಯಾಗಿ ಬಂದವನೇ ವಿನಃ ಕಳ್ಳತನ ಮಾಡುವುದಕ್ಕೆ ಬಂದವನಲ್ಲ. ಏ ಆದ್ರೆ ತಡೆದು ಕೇಳುವ ನೀನ್ಯಾರು ಅನ್ನುವುದೇ ಗೊತ್ತಾಗ್ಲಿಲ್ವಲ್ಲ. ಲಂಕೆಣಿ ನಾನು. ಈ ಲಂಕೆಯ ಭದ್ರ ಕಾವಲು ನನ್ನದು. ಓಹೋ, ಈಗ ನನ್ನ ಅಪ್ಪಣೆ ಇಲ್ಲದೆ ನೀನಲ್ಲ ಹಾ. ಯಾವ ನೊಣವು ಪ್ರವೇಶಿಸುವ ಹಾಗಿಲ್ಲ. ಹಾಗಾದ್ರೆ ನನಗೆ ಒಳಗೆ ಹೋಗುವುದಕ್ಕೆ ಅಪ್ಪಣೆ ಕೊಡ್ತೀಯಾ? ಏ ಮಂಗ, ಹಾ? ಈ ಮಧ್ಯರಾತ್ರಿಯ ಕಾಲದಲ್ಲಿ ಬಂದು ಒಳ ಪ್ರವೇಶಿಸುವುದಕ್ಕೆ ಅಪ್ಪಣೆಯನ್ನು ಕೇಳಿದ್ರೆ ಬಿಡ್ತೇನೋ? ಹಾ. ಬಿಡಲಾರೆ. ಮತ್ತೆ ಮುಂದರಿದ್ರೆ ಜಾಗ್ರತೆ. ಏನು ಮಾಡ್ತೀಯಾ? ನಿನ್ನನ್ನು ಕೊಟ್ಟಿ ಕುಡಿಗೈತೇನೆ. ಹೌದಾ? ಬಹುಬಲಾಢ್ಯ ನಾನು, ಬಹುಬಲಾಢ್ಯ. ಅರೆ ಕ್ಷಣದಲ್ಲಿ ನಿನ್ನನ್ನ ಮಣ್ಣು ಮುಕ್ಕಿಸ್ತೇನೆ, ನೋಡ್ತೀಯ? ಮಾತು ಕೇಳದೆ ಮುಂದರಿದ್ರೆ ಜಾಗ್ರತೆ. ಬಾ, ಬಾ. ಹಲವು ಪರಿಯಲಿ ಕಾದಿ ಹಲವು ಪರಿಯಲಿ ಕಾದಿ ದಣಿದು ಲಂಕಾ ಲಕ್ಷ್ಮಿ ತೊಲಗಿದಳೋ ಹಲವು ಪರಿಯಲಿ ಕಾದಿ ದಣಿದು ಲಂಕಾ ಲಕ್ಷ್ಮಿ ತೊಲಗಿದಳು ರಾವಣಗೆ ಬಂತು ದುರ್ದಶೆಯನುತ ರಾವಣಗೆ ಬಂತು ದುರ್ದಶೆಯನುತ ಹನುಮ ಯೋಚಿಸಿದ ರಾವಣಗೆ ಬಂತು ದುರ್ದಶೆಯನುತ ಹನುಮ ಯೋಚಿಸಿದ ಆ ಲಂಕಿಣಿ ಹಲವು ಪರಿಯಿಂದ ಕಾದಿ ದಣಿದು ಕಟ್ಟ ಕಡೆಯಲ್ಲಿ ನನ್ನ ವಜ್ರಮುಷ್ಟಿಯ ಆಘಾತಕ್ಕೆ ತುತ್ತಾಗಿ ಹಸು ತೊರೆದಳು. ಆಶ್ಚರ್ಯ!
ಸ್ಥೂಲ ನೋಟಕ್ಕೆ ಸತ್ತು ಬಿದ್ದಿರುವುದು ಲಂಕೆಯ ಭದ್ರ ರಕ್ಷಕಿಯಾಗಿರುವಂತಹ ಲಂಕಿಣಿಯಾದರೂ ನಭೋ ಮಂಡಲದಿಂದ ಬಂದಿರುವಂತಹ ದಿವ್ಯ ವಾಣಿಯನ್ನ ಕೇಳಿದಾಗ ಅರ್ಥವಾಯಿತು. ತೊಲಗಿ ಹೋಗಿರುವುದು ಲಂಕೆಯ ಲಕ್ಷ್ಮೀದೇವಿ. ಲಂಕಾ ಲಕ್ಷ್ಮಿ ತೊಲಗಿ ಹೋದಳು. ದಿವ್ಯವಾದಂತಹ ಪ್ರಭೆಯಿಂದ ಕಂಗೊಳಿಸಿದಂತ ಆಕೆಯೇ ಸ್ಪಷ್ಟವಾಗಿ ಹೇಳಿದ್ದಾಳೆ. ಹಿಂದೊಂದು ದಿವಸ ಕೈಯಲ್ಲಿ ಭಿಕ್ಷಾಪಾತ್ರೆಯನ್ನ ಹಿಡಿದು ಮನೆಯ ಬಾಗಿಲಿಗೆ ಬಂದಂತಹ ತ್ರಿಯಕ್ಷನನ್ನು ಅಲಕ್ಷಿಸಿ ಕಲ್ಲು ಮಣ್ಣುಗಳನ್ನ ಇಕ್ಕಿದೆ ಭಿಕ್ಷಾಪಾತ್ರಕ್ಕೆ. ಆ ಸಂದರ್ಭದಲ್ಲಿ ಕುಪಿತನಾದಂತಹ ತ್ರಿಯಕ್ಷ ನನ್ನನ್ನು ಶಪಿಸಿದ. ದೈತ್ಯ ಯೋನಿಯಲ್ಲಿ ಹುಟ್ಟಿ ಭೂಲೋಕದಲ್ಲಿ ರಕ್ಕಸಿಯಾಗಿ ಬಿದ್ದಿರು ಎಂದು ನನ್ನ ತಪ್ಪಿನ ಅರಿವಾಗಿ ಆತನಲ್ಲಿಯೇ ಅಂಗಲಾಚಿದಾಗ ಆತನೇ ಅನುಗ್ರಹಿಸಿದ. ರುದ್ರಾಂಶ ಸಂಭೂತನಾಗಿರುವಂತಹ ರಾಮದಾಸ ಹನುಮಂತ ಎನ್ನುವ ಕಾರ್ಯಾರ್ಥಿಯಾಗಿ ನೀನಿರುವಂತಹ ತಾಣಕ್ಕೆ ಬಂದಾಗ ಆತನನ್ನು ತಡೆದು ಆತನಲ್ಲಿ ಹೋರಾಟವನ್ನ ಮಾಡಿ ಆತನಿಂದಲೇ ಸತ್ತೆ ಅಂತಾದ್ರೆ ಅಲ್ಲಿಗೆ ನಿನ್ನ ಶಾಪ ವಿಮೋಚನೆಯಾಗುತ್ತದೆ. ಪುನಃ ಊರ್ಧ್ವಲೋಕವಾಗಿರುವಂತಹ ಯಕ್ಷಲೋಕವನ್ನು ನೀನು ಸೇರಿಕೊಳ್ಳುತ್ತೀಯ. ಹಾಗೆ ಅಂದು ಕೊಟ್ಟಿರುವಂತಹ ಶಾಪ ಇಂದು ನಿನ್ನಿಂದ ನಿವೃತ್ತಿಯಾಯಿತು, ಮಹದುಪಕಾರವಾಯಿತು. ನೀನು ಬಂದಂತಹ ಕಾರ್ಯದಲ್ಲಿ ಯಶವನ್ನ ಕಾಣು ಎನ್ನುವುದಾಗಿ ಅನುಗ್ರಹಿಸಿ ಆಶಿಸಿ ಮರೆಯಾಗಿ ಹೋದಳು. ಲಂಕೆಯ ಭದ್ರ ರಕ್ಷಕಿ ಲಂಕಾ ಲಕ್ಷ್ಮಿ ತೊಲಗಿ ಹೋದ್ಲು ಅಂತಾದ್ರೆ ತರುಣನಾಗಿರುವಂತಹ ರಾವಣನಿಗೆ ಖಂಡಿತ ದುರ್ಗತಿ ಪ್ರಾಪ್ತವಾಗುತ್ತದೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಶತಯೋಜನ ವಿಸ್ತೀರ್ಣವಾಗಿರುವಂತಹ ಸಾಗರವನ್ನ ಉತ್ತರಿಸಿ ಬರುವಂತಹ ಹೊತ್ತಿನಲ್ಲಿ ಈ ಬೃಹದಾಕಾರ ಪೂರಕವಾಗಿತ್ತು. ಮಧ್ಯರಾತ್ರಿಯ ಹೊತ್ತಿನಲ್ಲಿ ಲಂಕಾ ಪಟ್ಟಣವನ್ನು ಪ್ರವೇಶ ಮಾಡಿ ಹುಡುಕಬೇಕಾದಂತಹ ಈ ಕಾಲದಲ್ಲಿ ಅಂದು ಉಪಕಾರವಾದಂತಹ ಪೂರಕವಾದಂತಹ ಬೃಹದಾಕಾರವೇ ಇಂದು ಮಾರಕವಾಗುತ್ತಾ ಇದೆ. ಅಣಿಮಾದಿ ಅಷ್ಟಸಿದ್ಧಿಯ ಬಲದಿಂದ ಮತ್ತೆ ಅಣುವಾಗಿ ರೂಪಾಂತರಗೊಂಡು ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿ ಹುಡುಕುತ್ತೇನೆ. ತ್ರಿನಯ ಸಖ ಮಧುಸೂದನಾಚ್ಯುತ ತ್ರಿನಯ ಸಖ ಮಧುಸೂದನಾಚ್ಯುತ ತ್ರಿನಯ ಸಖ ಮಧುಸೂದನಾಚ್ಯುತ ವನಜಲೋಚನ ಎನ್ನುವ ಜಪಗಳ ವನಜಲೋಚನ ಎನ್ನುವ ಜಪಗಳ ಎಣಿಪ ಶರಣರ ಶ್ರೇಷ್ಠ ಎಣಿಪ ಶರಣರ ಶ್ರೇಷ್ಠ ವಿಭೀಷಣನ ಕಂಡ ಎಣಿಪ ಶರಣರ ಎಣಿಪ ಶರಣರ ಶ್ರೇಷ್ಠ ವಿಭೀಷಣನ ಕಂಡ ತ್ರಿಣಯ ಸಖ ಮಧುಸೂದನ ಅಚ್ಯುತ ವನಜ ಲೋಚನ ಎನ್ನುವಂತಹ ಜಪಗಳನ್ನ ಮಾಡುತ್ತಿರುವಂತಹ ವ್ಯಕ್ತಿ ಯಾರಾಗಿರಬಹುದು ಎಂದು ಆಶ್ಚರ್ಯಚಕಿತನಾಗಿ ಸುತ್ತಲೂ ಕತ್ತೆತ್ತಿ ಕಣ್ಣರಳಿಸಿ ಹುಡುಕುವುದಕ್ಕೆ ತೊಡಗಿದೆ. ಹಾಯಾಗಿ ಮಲಗಿ ನಿದ್ರಿಸುತ್ತಾ ಇದ್ದಾನೆ. ನಿದ್ರೆಯಲ್ಲಿಯೂ ನನ್ನ ಆರಾಧ್ಯ ದೇವನಾಗಿರುವಂತಹ ಪ್ರಭು ಶ್ರೀರಾಮಚಂದ್ರನನ್ನೇ ಸ್ಮರಿಸುತ್ತಾ ಇದ್ದಾನೆ ಅಂತಾದರೆ ಇವನ ಅಂತರಂಗದ ಭಾವ ಏನು ಎನ್ನುವುದು ಚೆನ್ನಾಗಿ ಅರ್ಥವಾಗುತ್ತಾ ಇದೆ. ಕೋಪೋದ್ರಿಕ್ತನಾದಾಗ, ಕುಡಿದು ಮತ್ತನಾದಾಗ, ಮಲಗಿ ನಿದ್ರಿಸುತ್ತಿರುವಂತಹ ಹೊತ್ತಿನಲ್ಲಿ ವ್ಯಕ್ತಿಗಳ ಅಂತರಂಗದ ಭಾವನೆ ಏನು ಅನ್ನುವುದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟಂತೆ. ಈ ಮಹಾನುಭಾವನ ಅಂತಃಕರಣ ಏನು ಅನ್ನುವುದು ಅರ್ಥವಾಯಿತು. ಯಾರಾಗಿರಬಹುದು ಈತ? ಯಾರ? ಹಾ 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 ಕೇಳಿ ತಿಳಿದಿದ್ದೇನೆ. ಲಂಕಾಪಟ್ಟಣದಲ್ಲಿ ರಾವಣನ ತಮ್ಮ ಶರಣ ಶ್ರೇಷ್ಠ ವಿಭೀಷಣ ದೇವನೊಬ್ಬನಿದ್ದಾನೆ. ಪರಮಾತ್ಮನನ್ನು ಅನವರತವೂ ಆರಾಧಿಸುತ್ತಾ ಇರುತ್ತಾನೆ.
ಕೇಳಿದಂತಹ ಮಾತು ಈಗ ಸತ್ಯವಾಗಿ ಪರಿಣಮಿಸಿತು. ಓ ಮಹಾನುಭಾವ ಶರಣಶ್ರೇಷ್ಠ ವಿಭೀಷಣ ದೇವ, ಇದೋ ಈ ಹನುಮನ ಬದುಕಿನಲ್ಲಿ ಪ್ರಪ್ರಥಮ ನಿನ್ನನ್ನ ಕಾಣುತ್ತಾ ಇದ್ದೇನೆ. ಇದೋ ನಿನ್ನ ಅಡಿದವರೆಗೆ ಅನಂತಾನಂತ ಪ್ರಣಾಮಗಳು. ಇಲ್ಲಿಯೂ ಸೀತಾಮಾತೆಯನ್ನು ಅರಸುವುದಕ್ಕೆ ಮುಂದಾದೆ ಅಂತಾದರೆ ಶರಣಶ್ರೇಷ್ಠನಾಗಿರುವಂತಹ ವಿಭೀಷಣ ದಿವ್ಯ ಭವ್ಯ ವ್ಯಕ್ತಿತ್ವಕ್ಕೆ ನಾನೇ ಅಪಚಾರವೆಸಗಿದಂತಾಗುತ್ತದೆ. ಇವನನ್ನ ಅಪಮಾನಿಸಿದೆ ಅಂತಾದರೆ, ಅಪಚಾರವೆಸಗಿದೆ ಅಂತಾದರೆ ನಮ್ಮೊಡೆಯ ಪ್ರಭು ಶ್ರೀರಾಮಚಂದ್ರ ಖಂಡಿತ ಒಪ್ಪಲಾರ, ಮನ್ನಿಸಲಾರ. ಆದ್ದರಿಂದ ಇನ್ನೊಮ್ಮೆ ವಂದಿಸಿ ಮುಂದೆ ಸಾಗುತ್ತೇನೆ. ಓ, ಮತ್ತೊಂದು ಭವನ ಕಾಣಿಸುತ್ತಾ ಇದೆ. ಹಂಸತೂಲಿಕಾ ತಲ್ಪದಲ್ಲಿ 10 ತಲೆ 20 ತೋಳುಗಳಿಂದ ಒಪ್ಪಿರುವಂತ ಒಬ್ಬನೊಬ್ಬ ವ್ಯಕ್ತಿ ಹಾಯಾಗಿ ನಿದ್ರಿಸುತ್ತಾ ಇದ್ದಾನೆ. ಆತನ ಒತ್ತಿನಲ್ಲಿ ಲೋಕೋತ್ತರ ಸುಂದರಿಯೋರ್ವಳು ಹಾಯಾಗಿ ಮಲಗಿ ನಿದ್ರಿಸುತ್ತಾ ಇದ್ದಾಳಲ್ಲ, ಯಾರಾಗಿರಬಹುದು? ಇವಳೇ ಅವಳಾಗಿರಬಹುದೇ? ಇವಳೇ ಸೀತಾಮಾತೆ ಆಗಿರಬಹುದೇ? ಹೌದು ಅಂತಾದ್ರೆ ಬಲು ದೋಷ ತ್ವಳಗಾದ ಪಾಪಿ ದಶಕಂಠ, ಬಲು ದೋಷ ತ್ವಳಗಾದ ಪಾಪಿ ದಶಕಂಠ, ಮಲಗಿ ಎಂಥ ದೃಶ್ಯವನ್ನು ನಾನು ಕಾಣ್ತಾ ಇದ್ದೇನೆ. ಬಲು ದೋಷಕ್ಕೊಳಗಾದ ಪಾಪಿ ದಶ ಕಂಠ. ಈಗಾಗಲೇ ಪ್ರಪಂಚದಲ್ಲಿರುವಂತಹ ಅನೇಕ ಅಮಾಯಕರನ್ನ, ಮುಗ್ಧರನ್ನ ಮೋಸಗೊಳಿಸಿ ಅಪಹರಿಸಿ ತಂದು ಹಂಸತೂಲಿಕಾ ತಲ್ಪಕ್ಕೆ ಏರಿಸಿಕೊಂಡಂತ ಈ ದಶಕಂಠ ದೋಷಪೂರಿತನಾಗಿದ್ದ. ಲೋಕಮಾತೆಯಾದಂತಹ ಶ್ರೀರಾಮಚಂದ್ರನ ಧರ್ಮಪತ್ನಿಯನ್ನ ಅಪಹರಿಸಿ ತಂದು ಬಲಾತ್ಕಾರವಾಗಿ ಹಂಸತೂಲಿಕಾ ತಲ್ಪಕ್ಕೆ ಏರಿಸಿಕೊಂಡಿರುವಂತಹ ಈ ದುರುಳ ಕಾಮುಕ ರಾವಣ ಬಲು ದೋಷಕ್ಕೊಳಗಾದ. ಕೇವಲ ಏಕಮುಖವಾದಂತಹ ನಿರ್ಣಯವನ್ನ ಕೈಗೊಳ್ಳುವುದು ನನ್ನಂತವನಿಗೆ ಸೂಕ್ತ ಅಲ್ವಲ್ಲ. ಬಲಾತ್ಕಾರವಾಗಿಯೇ ಹಂಸತೂಲಿಕಾ ತಲ್ಪಕ್ಕೆ ಏರಿಸಿಕೊಂಡಿದ್ದೇ ಸತ್ಯ ಅಂತಾದ್ರೆ ಆತನ ಒತ್ತಿನಲ್ಲಿ ಮಲಗಿರುವಂತಹ ಈ ಲೋಕೋತ್ತರ ಸುಂದರಿ ನಿಶ್ಚಿಂತೆಯಿಂದ ನಿದ್ರಿಸುವುದಕ್ಕೆ ಸಾಧ್ಯ ಇತ್ತೆ? ಆತನನ್ನೇ ಆಲಂಗಿಸಿ ನಿಶ್ಚಿಂತೆಯಿಂದ ಮಲಗಿದ್ದಾಳಲ್ಲ ಇವಳು. ಹಾಗಾದ್ರೆ 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 ರಾಮ 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 ಖಂಡಿತ ಹರಿಸಿ ಮನದೊಳಗೆ ತನ್ನೊಡೆಯ ರಾಮ, ತರಹರಿಸಿ ಮನದೊಳಗೆ ತನ್ನೊಡೆಯ ರಾಮ, ಕುರುಹುಗಳ ಪೇದುದನು ಕಂಡನಿಸೀಮಾ, ಪದುಮರೇಖೆಗಳಿಲ್ಲ ಪಾದದಲ್ಲಿ ಮುಂದೆ, ಪದುಮರೇಖೆಗಳಿಲ್ಲ ಪಾದದಲ್ಲಿ ಮುಂದೆ, ವಿಧವತ್ವ ತೋರುತ್ತಿದೆ ಹೆಡತಲೆಯ ಹಿಂದೆ, ಮಖ್ಯ ಲಾಂಛನ ನೋಡೆ ಬಲ ತೊಡೆಯೊಳಿಲ್ಲ, ಮತ್ಸ್ಯ ಲಾಂಛನ ನೋಡೆ ಬಲ ತೊಡೆಯೊಳಿಲ್ಲ, ಅಚ್ಯುತನ ಸತಿವಳು ಸರ್ವಥಾ ಅಲ್ಲ. ಹೀಗಾಗಿರಬಹುದೇ?
ಚಿನ್ನದ ಜಿಂಕೆಯನ್ನ ಕಂಡು ಮೋಹಗೊಂಡಂತ ಜಾನಕಿ ದೇವಿ ಕನಕ ಲಂಕೆಯ ಪ್ರಭುವಾಗಿರುವಂತಹ ರಾವಣೇಶ್ವರನ ಅತುಲ ಸಂಪತ್ತಿಗೆ ಮೋಹಗೊಂಡು ಆತನ ವಶವರ್ತಿ ಆಗಿರಬಹುದೇ? ಛೇ, ಹೌದು ಅಂತಾದ್ರೆ ರಾಮ ರಾಮ, ನಿನ್ನ ದಿವ್ಯ ಭವ್ಯ ವ್ಯಕ್ತಿತ್ವಕ್ಕೆ ಅಪಚಾರವಾಗಿ ಹೋಯಿತು. ನಿನ್ನ ಶುದ್ಧ ಚಾರಿತ್ರ್ಯಕ್ಕೆ ನಿನ್ನ ಧರ್ಮಪತ್ನಿಯಿಂದಲೇ ಕಲೆಯಾಗಿ ಹೋಯಿತು. ತಾಯಿ ತಾಯಿ, ಎಂತಹ ಕೆಲಸವನ್ನ ಮಾಡಿಬಿಟ್ಟಿಯಮ್ಮ. ಭರತ ಖಂಡದ ಆರ್ಯ ನಾರ್ಯರ ಹದಿಬದೆಯ ಧರ್ಮಕ್ಕೆ ನೀನೇ ಮಸಿಯನ್ನ ಬಳಿದು ಬಿಟ್ಟಿಯಲ್ಲ ತಾಯಿ. ಏನು ಮಾಡಲಿ, ಏನು ಮಾಡಲಿ? ರಾಮ ರಾಮ, ಕಂಡಂತಹ ದೃಶ್ಯದಿಂದ ಬುದ್ಧಿಗೆ ಕವಿದಂತಹ ವಿಸ್ಮೃತಿ ರಾಮ ಧ್ಯಾನದಿಂದ ದೂರವಾಗಿ ಹೋಯಿತು. ಅಪರಿಚಿತ ತಾಣದಲ್ಲಿ ಕಾಣಸಿಗಬಹುದಾದಂತಹ ಸೀತೆಯೆಂದೇ ಗುರುತಿಸುವುದಕ್ಕೆ ಕೆಲವೊಂದಿಷ್ಟು ಕುರುಹುಗಳನ್ನು ಹೇಳುತ್ತೇನೆ ಎಂದು ಅಂದೇ ಪ್ರಭು ಶ್ರೀರಾಮಚಂದ್ರ ಹೇಳಿದ್ದ. ಅದರ ಆಧಾರದ ಮೇಲೆಗೆ ಮಲಗಿರುವಂತಹ ಈಕೆ ಸೀತಾಮಾತೆ ಹೌದೋ ಅಲ್ಲವೋ ಅನ್ನುವುದನ್ನು ಹುಡುಕುವುದಕ್ಕೆ ತೊಡಗಿದಾಗ, ಹೌದು ಹೌದು, ಪದ್ಮ ರೇಖೆಗಳಿಲ್ಲ ಪಾದದಲ್ಲಿ ಮುಂದೆ, ವಿಧವತ್ವ ತೋರುತ್ತಿದೆ ಹೆಡತಲೆಯ ಹಿಂದೆ. ಭಗವಾನ್ ಭಾಸ್ಕರ ದೇವನಿಂದ ಲಕ್ಷಣಶಾಸ್ತ್ರವನ್ನ ಅಧ್ಯಯನ ಮಾಡಿದವ ನಾನು. ಭ್ರೂ ಮಧ್ಯದಲ್ಲಿ ಕಪ್ಪು ಕೂದಲಿನ ಸುಳಿ ದಟ್ಟವಾಗಿ ಕಾಣುತ್ತದೆ ಅಂತಾದರೆ ಅಂತವರಿಗೆ ಶೀಘ್ರಾತಿ ಶೀಘ್ರದಲ್ಲಿ ವೈಧವ್ಯ ಪ್ರಾಪ್ತವಾಗುತ್ತದೆ ಎನ್ನುವುದು ಸ್ಪಷ್ಟ. ಇವಳನ್ನ ನೋಡಿದಾಗ ಇವಳ ಹೆಡತಲೆಯ ಹಿಂದೆ ಕಾಕರೇಖೆ ಎದ್ದು ಕಾಣುತ್ತಾ ಇದೆ. ಭ್ರೂ ಮಧ್ಯದಲ್ಲಿ ಕಪ್ಪು ಕೂದಲಿನ ಸುಳಿ ಎದ್ದು ಕಾಣುತ್ತಾ ಇದೆ. ವೈಧವ್ಯ ಶೀಘ್ರದಲ್ಲಿಯೇ ಇವಳಿಗೆ ಬರಲಿಕ್ಕಿದೆ. ಹಾ ಹಾ, ಶ್ರೀರಾಮಚಂದ್ರನ ಧರ್ಮಪತ್ನಿಗೆ ವೈಧವ್ಯವೆಂದಾದರೂ ಪ್ರಾಪ್ತವಾಗುವುದಕ್ಕೆ ಸಾಧ್ಯವೇ? ಹಾಗಾದರೆ ಮತ್ಸ್ಯ ಲಾಂಛನವೂ ಬಲ ತೊಡೆಯಲ್ಲಿ ಇಲ್ಲ, ಪದ್ಮ ರೇಖೆ ಪಾದದಲ್ಲಿ ಇಲ್ಲ, ಅಚ್ಯುತನ ಸತಿ ಇವಳು ಸರ್ವಥಾ ಅಲ್ಲ. ರಾಮ ರಾಮ, ಹಾಗಾದರೆ ಇವಳು ಯಾರು? ಪರಮ ಪತಿವ್ರತ ಶಿರೋಮಣಿಯಾಗಿರುವಂತಹ ಲೋಕೋತ್ತರ ಸುಂದರಿ ಮಂಡೋದರಿ ದೇವಿಯೇ ಇರಬೇಕು. ಸರಿ ಅಮ್ಮ, ನಿನಗೆ ಬರಬಹುದಾದಂತಹ ವೈಧವ್ಯಕ್ಕಾಗಿ ಈ ಹನುಮ ಕಂಬನಿಗರೆಯಬಹುದೇ ವಿನ ಮತ್ತೇನನ್ನೂ ಮಾಡಲಾರ. ಇದೋ ನಮೋ ನಮಃ. ಛೇ, ಹುಡುಕುತ್ತಾ ಅನೇಕ ದಿವಸ ಕಳೆದು ಹೋಯಿತು. ಉಳಿದಿರುವುದು ಕೇವಲ ಒಂದೇ ಒಂದು ದಿವಸ. ಆದ್ದರಿಂದ ತ್ರಿಕುಟಾಚಲದಿಂದ ಆವೃತವಾಗಿರುವಂತಹ ಲಂಕಾಪಟ್ಟಣವನ್ನು ಕಿತ್ತು ಹೊತ್ತು ಸಾಗುತ್ತೇನೆ. ರಾಮಚಂದ್ರ ದೇವನೇ ಹುಡುಕಿಕೊಳ್ಳಿ. ಹಾ 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 ಹನುಮ, ತ್ರಿಕುಟಾಚಲದಿಂದ ಆವೃತವಾದ ಲಂಕೆಯನ್ನು ಕಿತ್ತು ಹಾಳೈಸಬೇಡ. ನೀನ್ ಅರಸಿ ಬಂದಿರುವ ಸೀತೆ ಅಶೋಕಾವನದಲ್ಲಿದ್ದಾಳೆ, ಹೋಗಿ ನೋಡು. ಅಶೋಕಾವನಕ್ಕೆ ಸಾಧ್ಯ. ಇದ್ದನ ರಾವಣ ನಡು ರಾತ್ರಿಯಳು ಓಲಗಂಗೊಟ್ಟಿರಲ್ಕೆ ರಾಮನಿಂದ ಕತ್ತರಿಸಲ್ಪಟ್ಟದ್ದು ತಂಗಿ ಶೂರ್ಪನಕೆಯ ಮೂಗಲ್ಲ, ಸ್ವರ್ಣ ಲಂಕೆಯ ಸಮ್ರಾಟದ ಮೂಗು ಎಂಬುದಾಗಿ ಭಾವಿಸಿದೆ ನಾನು. ರಾಮನಿಂದ ಛೇದಿಸಲ್ಪಟ್ಟದ್ದು ನನ್ನ ತಂಗಿಯ ಮೂಗು ಮಾತ್ರವಲ್ಲ, ನನ್ನ ಸ್ವಾಭಿಮಾನವನ್ನು ತುಳಿದ ಆತ. ಸ್ವಾಭಿಮಾನವೆನ್ನುವ ಸರ್ಪ ಹೆಡೆ ಎತ್ತಿತು. ಸೀತೆಯನ್ನ ಭೋಗಿಸಲೇಬೇಕು. ಹೆಣ್ಣೊಬ್ಬಳಿಂದ ಹೇಗೆ ನನ್ನ ಸ್ವಾಭಿಮಾನದ ಸರ್ಪ ಹೆಡೆ ಎತ್ತುವಂತೆ ಮಾಡಿದನು ರಾಮ, ಹಾಗೆಯೇ ಹೆಣ್ಣಿನ ಮೂಲಕವೇ ಪ್ರತಿಕಾರ ಮಾಡಬೇಕೆಂದು ಸೀತೆಯನ್ನ ತಂದೆ ನಾನು. ತಂಗಿ ಶೂರ್ಪನಕ್ಕೆ ಹೇಳುವ ಹಾಗೆ ಸೀತೆ ರೂಪವತಿಯೂ ಹೌದು. ಎಷ್ಟು ರೂಪವತಿ ಎನ್ನುವುದಕ್ಕೆ ಸಾಕ್ಷಿ ಇದೆ ಅಲ್ಲವೇ? ಮಡದಿ ಮಂಡೋದರಿಯೊಡನೆ ಮಲಗಿದ ನಾನು ಮಧ್ಯರಾತ್ರಿಯ ಕಾಲದಲ್ಲಿ ಸೀತೆಯ ನೆನಪಾಗಿ ಎದ್ದು ನಿಂತೆ. ಮಡದಿಯ ಸಮೇತ ವೈಭವದಿಂದ ಸೀತೆಯನ್ನ ಒಲಿಸಿಕೊಳ್ಳುವುದಕ್ಕಾಗಿ ಅಶೋಕವನದೆಡೆಗೆ ಹೋಗುತ್ತೇನೆ. ಮಡದಿಯ ಸಮೇತ ವೈಭವದಿಂದ ಸೀತೆಯನ್ನ ಒಲಿಸಿಕೊಳ್ಳುವುದಕ್ಕಾಗಿ ಅಶೋಕವನದೆಡೆಗೆ ಹೋಗುತ್ತೇನೆ. ಮಾರನಸ್ತ್ರತಾಗಿ ಬಿಗು ಏರಿದಲ್ಲ ಬೋಲಿಯೋ, ಮಾರನಸ್ತ್ರತಾಗಿ ಬಿಗು
ನೋಡು, ನಿನ್ನ ಎದುರಿನಲ್ಲಿ ನಿಂತವ ಸ್ವರ್ಣ ಲಂಕೆಯ ಸಮ್ರಾಟ. ನನ್ನ ವೈಭವವನ್ನು ನೋಡು ನೀನು. ನನ್ನ ಸೇವೆಗಾಗಿ ಸುರರು ಸದಾಕಾಲ ಸಿದ್ಧರಾಗಿದ್ದಾರೆ. ಇದೋ ಈ ರಾವಣನ ಆಸ್ಥಾನದಲ್ಲಿ ಬ್ರಹ್ಮ ಪಂಚಾಂಗವನ್ನು ಓದುತ್ತಾನೆ, ಗಾಳಿ ಕಸವನ್ನ ಗುಡಿಸುತ್ತಾನೆ, ಅಗ್ನಿ ಅಡುಗೆಯನ್ನ ಬೇಯಿಸುತ್ತಾನೆ. ಇಂತಹ ಸುರರಿಂದಲೂ ಸೇವೆಗೊಳ್ಳುವ ರಾವಣ ಈ ಹೊತ್ತು ಈ ರಾತ್ರಿಯ ಕಾಲದಲ್ಲಿ ಇಲ್ಲಿಗೆ ಯಾಕೆ ಬಂದೆ ಗೊತ್ತೇ ಸೀತಾ? ಮಧ್ಯರಾತ್ರಿಯ ಕಾಲದಲ್ಲಿ ಮಾರನಸ್ತ್ರ ತಾಗಿ ಮನಸ್ಸು ನಿನ್ನನ್ನ ಬಯಸಿತು. ಅನುಭವಿಸುವುದಕ್ಕೆ ನಾರಿಯರ ಕೊರತೆಯಾಗಿ ನಾನು ನಿನ್ನೆಡೆಗೆ ಬಂದದ್ದಲ್ಲ. ಬಯಸಿದರೆ ಸ್ವರ್ಗದ ಮುಗುಳು ಮೊಗ್ಗೆಯರನ್ನ ಭೋಗಿಸುವ ಆ ಸಾಮರ್ಥ್ಯ, ಆ ಸದವಕಾಶ ನನ್ನ ಪಾಲಿಗಿದರೂ ನೀನೇ ಬೇಕು ಎಂದು ಇಲ್ಲಿಗೆ ಬಂದೆ. ನನ್ನ ಬದುಕು, ನನ್ನ ವ್ಯಕ್ತಿತ್ವ ಎಂತಹದ್ದು. ಈವರೆಗೆ ಯಾರಿಗೂ ತಲೆಬಾಗಿದವನಲ್ಲ ನಾನು. ಆದರೂ ನಿನ್ನನ್ನ ಬಯಸಿ ಇದೋ ನಿನ್ನಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತಾ ಇದ್ದೇನೆ, ದಮ್ಮಯ್ಯ ಎನ್ನುತ್ತಾ ಇದ್ದೇನೆ. ನೀ ಒಪ್ಪಿದರೆ ಚಪ್ಪರ ಮಂಚದ ಮೇಲೆ ನಾವಿಬ್ಬರು ಉಯ್ಯಾಲೆ ಆಡೋಣ. ನನ್ನ ಮಾತನ್ನ ಅಲ್ಲಗಳೆಯುವವಳಲ್ಲ ಮಡದಿ ಮಂಡೋದರಿ. ಇದೋ ಸ್ವರ್ಣ ಲಂಕೆಯ ಸಾಮ್ರಾಜ್ಞಿಯನ್ನಾಗಿಸುತ್ತೇನೆ ನಿನ್ನನ್ನ. ಬಾ ಸೀತಾ, ಯಾಕೆ ಮಾತನಾಡುವುದಿಲ್ಲ? ಮಾತಾಡಬಾರದೇನೆ ಮಾತಾಡಬಾರದೇನೆ ಸೀತಾದೇವಿ, ಮಾತಾಡಬಾರದೇನೆ ಸೀತಾದೇವಿ, ಮಾತಾಡಬಾರದೇನೆ ಮಾತನಾಡ ಬಾರದೇನೆ ಸೀತಾದೇವಿಯನ್ನೊಡನೆ, ಮಾತನಾಡ ಬಾರದೇನೆ ಸೀತಾದೇವಿಯನ್ನೊಡನೆ. ಪ್ರೀತಿಯಿಂದ ಸೋತು ಬಂದ ಈತನೆಂಬ ಕರುಣದಿಂದ, ಪ್ರೀತಿಯಿಂದ ಸೋತು ಬಂದ, ಪ್ರೀತಿಯಿಂದ ಸೋತು ಬಂದ ಈತನೆಂಬ ಕರುಣದಿಂದ, ಪ್ರೀತಿಯಿಂದ ಸೋತು ಬಂದ ಈತನೆಂಬ ಕರುಣದಿಂದ. ಮಾತಾಡಬಾರದೇನೆ ಸೀತಾದೇವಿ, ಮಾತಾಡಬಾರದೇನೆ ಸೀತಾದೇವಿ, ಮಾತಾಡಬಾರದೇನೆ. ಇದೇನು ಸೀತಾ? ಮಾತಾಡು ಮಾತಾಡು ಎಂಬುದಾಗಿ ಎಷ್ಟೇ ರೀತಿಯಲ್ಲಿ ನಿನ್ನಲ್ಲಿ ಕೇಳಿಕೊಂಡರು ರಾಮ 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 ಎನ್ನುತ್ತಾ ಇದ್ದೀಯ. ಹೌದು, ಅವ ನಿನ್ನ ಗಂಡ, ಹೌದು. ಯಕಶ್ಚಿತ್ ಮಾನವನಾದ ರಾಮನಿಂದ ನಿನಗೇನು ರಕ್ಷಣೆ ದೊರೆತಿತ್ತು? ಪಾಲಿಸುವ ಎನ್ನುವ ಅರ್ಥದಲ್ಲಿ ಗಂಡನನ್ನ ಪತಿ ಎಂದು ಕರೆಯುತ್ತಾರೆ. ನಿನ್ನನ್ನ ರಕ್ಷಿಸಿಕೊಳ್ಳಲಾರದ ರಾಮನನ್ನೇ ಯಾಕೆ ನೆನಪು ಮಾಡುತ್ತೀಯ? ಯಾವಾಗಲೂ ನಿನ್ನನ್ನ ಯಾರು ಬಯಸುತ್ತಾರೋ ಅವರನ್ನ ನೀನು ಕೂಡು. ಯೋಚನೆ ಮಾಡು. ಎದುರಿನಲ್ಲಿದ್ದ ರಾವಣ ಕೇವಲ ಕಾಮುಕ ಎಂಬುದಾಗಿ ಭಾವಿಸಿದೆಯಾ? ಈ ದಶಕಂಠನೇನು ಬ್ರಹ್ಮನಿಂದ ಮೆಚ್ಚಿಸಿದವ, ಶಿವನಿಂದ ವರವನ್ನ ಪಡೆದವ, ಸ್ವರ್ಣ ಲಂಕೆಯನ್ನ ಕಟ್ಟಿ ಆಳುತ್ತಾ ಇದ್ದವ, ಸ್ವರ್ಗದವರನ್ನ ಒದ್ದು ತನ್ನಿಚ್ಛೆಯಂತೆ ಬಳಸಿಕೊಂಡವ. ಇಂತಹ ಮೇರು ವ್ಯಕ್ತಿತ್ವದ ವ್ಯಕ್ತಿಯೊಡನೆ ಸುಖ ಪಡುವುದನ್ನ ಬಿಟ್ಟು ಯಾಕೆ ರಾಮನನ್ನು ನೆನಪಿಸ್ತಾ ಇದ್ದೀಯಾ? ನನ್ನಿಂದೇನಾದರೂ ತಪ್ಪಾಯಿತೆ? ನಿನ್ನ ಮನಸ್ಸಿಗೆ ನೋವ ಉಂಟಾಗುವ ಕಾರ್ಯ ಆಯಿತೆ? ಹೇಳು. ತಪ್ಪಾದರೆ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುತ್ತೇನೆ. ಮತ್ತು ರಾಮ ರಾಮ ಎನ್ನುವುದನ್ನು ಬಿಟ್ಟರೆ ನನ್ನಲ್ಲಿ ಮಾತನಾಡುವುದಿಲ್ವಲ್ಲ. ಮಾತನಾಡು ಸೀತಾ, ಮಾತನಾಡು. ಕುಶನಕ್ಕೆ ರಾವಣನ ಮಾತು ಜಾನಕಿಗೆ ಕರ್ಕಶವಾಗಿ ಕಿವಿಗೆ ನಾಟಿದವು. ಕಣ್ಣಲ್ಲಿ ಕಿಡಿಯ ಮಸಗಿ, ಕೈಯಲ್ಲಿ ತೃಣವ ಮುರಿದಿಕ್ಕಿ ಬೆಳಗು ರಕ್ಕಸನಿಗಿಂತೆಂದಳು. ಸರಮೇನಿ ಸಾಕ್ಷಿಯಾಗಿರು ಈ ಮಾತಿಗೆಲ್ಲ, ಸರಮೇನಿ
ಶ್ರೇಷ್ಠನಂತೆ ದುರುಳತಾನುತ್ತಮನಂತೆ ದುರ್ದಳಧಿಕ ಶೂರನಂತೆ ದುರದೊಳಧಿಕ ಶೂರನಂತೆ ನಿರತಾನೈಶ್ವರ್ಯನಂತೆ ಸರಮ್ಯಾನಿ ಸಾಕ್ಷಿಯಾಗಿರು ಈ ಮಾತಿಗೆಲ್ಲ ಸರಮ್ಯಾನಿ ಸಾಕ್ಷಿಯಾಗಿರು. ಅಪ್ಪ, ಕರ್ಣ ಕಠೋರವಾದಂತಹ ಮಾತುಗಳನ್ನು ಕೇಳಿ ಸಹಿಸಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ. ಇದೆಂತಹ ದೌರ್ಭಾಗ್ಯ ನನ್ನದು. ಅಲ್ಲದೇ ಇರ್ತಿದ್ರೆ ಈ ದುಷ್ಟನಿಂದ ಇಂತಹ ಮಾತುಗಳನ್ನೆಲ್ಲ ನಾನು ಕೇಳಬೇಕಾಗಿತ್ತೇ. ಇಲ್ಲ, ಇವನ ಮಾತುಗಳನ್ನು ಕೇಳಿ ನಾನು ಇನ್ನೂ ಮೌನವಾಗಿ ಕುಳಿತೆ ಅಂತಾದ್ರೆ ಈ ಮೌನವೇ ತನ್ನ ಸಮ್ಮತಿಯನ್ನು ತಿಳಿದು ಆತ ಮುಂದುವರಿದರೂ ವರಿದಾನು. ಆದ್ದರಿಂದ ಉತ್ತರಿಸುವುದು ಇಲ್ಲಿ ಅನಿವಾರ್ಯವಾಗಿದೆ. ಆತನ ಮುಖವನ್ನು ಕಾಣುವುದೂ ನಿಷಿದ್ಧ. ಆತ ತನಗೆ ತೃಣಕ್ಕೆ ಸಮಾನ. ಆದ್ದರಿಂದ ಹುಲ್ಲು ಕಡ್ಡಿಯನ್ನೇ ಮುಂದಿರಿಸಿಕೊಂಡು ಆತನಿಗೆ ಉತ್ತರವನ್ನು ಕೊಡುವುದಕ್ಕೆ ಮುಂದಾಗ್ತೇನೆ. ಓ ಸರಮೆ, ಅಮ್ಮ, ನನ್ನ ಮಾತಿಗೆಲ್ಲ ನೀನು ಸಾಕ್ಷಿಯಾಗಿರಬೇಕು. ತನ್ನ ಹೆಗ್ಗಳಿಕೆಯನ್ನು ಈತ ಹೇಳಿಕೊಳ್ಳುತ್ತಾ ಇದ್ದಾನೆ. ತನ್ನ ಬೆನ್ನನ್ನೇ ತಾನು ಚಪ್ಪರಿಸಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದ್ದಾನೆ. ಇವನ ಯೋಗ್ಯತೆ ಎಷ್ಟು ಏನು ಅನ್ನುವುದನ್ನು ಆತ ಹೇಳಿಕೊಳ್ಳುವುದಲ್ಲ, ಅದನ್ನು ಇನ್ನೊಬ್ಬರು ತಿಳಿದು ಆತನ ಕುರಿತಾಗಿ ಆಡಿಕೊಳ್ಳಬೇಕು. ಹಾಗಿದ್ರೆ ಇವನೇ ಹೇಳಿಕೊಳ್ಳುತ್ತಾನೆ ಅಂತಾದ್ರೆ ಇವನಿಗಿಂತ ದೊಡ್ಡ ಮೂರ್ಖ ಇನ್ನೊಬ್ಬ ಈ ಪ್ರಪಂಚದಲ್ಲಿ ಇದ್ದಾನೆಯೇ ಹೇಳು. ತಾನು ಬಲಿಷ್ಠ ಎಂದು ಈತ ಆಡಿಕೊಳ್ಳುತ್ತಾನಲ್ಲ, ಇವನ ಪರಾಕ್ರಮ ಎಷ್ಟು ಅಂತ ನಾನು ತಿಳಿಯದೇ ಇದ್ದವಳು ಏನೂ ಅಲ್ಲ. ಅಂದು ಸ್ವಯಂವರ ಮಂಟಪಕ್ಕೆ ಈತನೂ ಬಂದವನಲ್ವೇ? ಧನುಸ್ಸನ್ನು ಎತ್ತುವುದಕ್ಕಾಗದೆ ಆ ಧನುಸಿನ ಕೆಳಗೆ ಬಿದ್ದು ವಿಲವಿಲನೆ ಒದ್ದಾಡಿದವನು ಈತನಲ್ವೇ? ಹೋಗ್ಲಿ ಬಿಡು, ಪರಾಕ್ರಮ ಇದೆ ಎಂದು ಕೇವಲ ಸಾಮಾನ್ಯ ಮಂಗನೊಬ್ಬನಲ್ಲಿ ಹೋರಾಡುವುದಕ್ಕೆ ಹೋದ ಈತ ಆತನಲ್ಲಿ ಸೋಲನ್ನು ಕಂಡು ಈತನನ್ನು ತನ್ನ ಕಂಕುಳಲ್ಲಿ ಇರಿಸಿಕೊಂಡು ಮುಂದಕ್ಕೆ ಹೋಗುತ್ತಾ ಇರುವಾಗ ಈತನಲ್ವೇ ವಿಲಿವಿಲಿ ಅಯ್ಯೋ ದೇವರೇ ಅಂತ ಒದ್ದಾಡಿಕೊಂಡವ. ಅಷ್ಟೇ ಯಾಕೆ, ಅಂಗದನ ತೊಟ್ಟಿಲಿನಲ್ಲಿ ಆಟದ ಗೊಂಬೆಯಾಗಿ ನೇತಾಡಿದವನು ಇವನೇ ಅಲ್ವೇ? ಮತ್ತೆ ತಾನು ಹಾಗಿದ್ದೇನೆ ಹೀಗಿದ್ದೇನೆ ಅಂತ ಆಡಿಕೊಳ್ಳುತ್ತಾ ಇದ್ದಾನೆ. ಇವನ ಸೌಂದರ್ಯ ಕಾಣುವುದಕ್ಕೆ ಸಾಧ್ಯವೇ ಹೇಳು? ನನ್ನವನ ಮುಂಭಾಗದಲ್ಲಿ ಇವ ಏನೂ ಅಲ್ಲ. ಹಾಗಿದ್ರೆ ಇವ ತಾನು ಅಷ್ಟು ಇಷ್ಟು ಅಂತ ಹೊಗಳಿಕೊಳ್ತಾ ಇದ್ದಾನಲ್ಲ, ಇವನೊಬ್ಬ ಮೂರ್ಖನಲ್ಲದೆ ಮತ್ತಿನ್ನೇನು ಹೇಳು? ಹೋಗ್ಲಿ ಬಿಡು. ಇವನ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಇವನಿಗೆ ಸರಿಯಾದಂತಹ ಉತ್ತರವನ್ನೇ ಕೊಡಬೇಕಾಯಿತು. ಪಿಸುಣರಳು ಪಣಗು ರಣಹೇಡಿ ಚಾಂಡಾಲ ದುರ್ವ್ಯಸನಿ ದುರಹಂಕಾರಿ ದುರ್ಜನ ದುರಾಚಾರಿ ಅಸುರರೊಳ ಗತಮನೆ ನೀಚ ನಾಯಿ ಗುಲಾಮಾತ್ತ ನಡೆ ಎಂದಳು. ಪಿಸುಣರೊಳಗು ಬಣಗು ಈತ ದುಷ್ಟ ನೀಚ ಅಧಮರಮಳು ಅಧಮ ನಾಯಿ ತೊಲಗಾಚೆ ಕರುಳು ಕತ್ತರ ಸೀತಾವತಿ ಖಡ್ಗ ಹಮ್ಮಿಕೊಂಡನಾಗ ಚುಚ್ಚು ಮಾತುಗಳಿಂದ ನನ್ನ ಸಹನೆಯನ್ನ ಕೆಡಿಸಿದ ಈ ಸೀತೆ ಇನ್ನು ಪ್ರಪಂಚದಲ್ಲಿ ಯಾಕೆ ಬದುಕಬೇಕು? ನನಗೆ ಸಿಗದ ಈಕೆ ಯಾರಿಗೂ ಸಿಗಬಾರದು. ಹರಿತವಾದ ಹಿಡಿದ ಖಡ್ಗದಿಂದ ಅವಳನ್ನ ಸ್ವಾಮಿ, ಸ್ವಲ್ಪ ತಡೆಯಿರಿ. ಮಡದಿ ಮಂಡೋದರಿ. ಹೌದು ಸ್ವಾಮಿ, ಸ್ತ್ರೀ ಹತ್ಯೆ ಮಾಡಬೇಡಿ. ಆ ಪಾಪವನ್ನು ನೀವು ಕಟ್ಟಿಕೊಳ್ಳಬೇಡಿ. ಕಾಲ ಕಾಲಕ್ಕೆ ಸುಖ ಕೊಡುವುದಕ್ಕೆ ನಾನಿದ್ದೇನೆ. ಬನ್ನಿ ಸ್ವಾಮಿ. ಈಗ ಇದು ನಿಜವಾಗಿ ಸತಿಧರ್ಮವನ್ನ ಬಲ್ಲವಳು ನನ್ನ ಮಡದಿ ಮಂಡೋದರಿ. ಆದರೂ ಸೀತಾ, ನಿನಗೊಂದು ಎಚ್ಚರಿಕೆಯ ಮಾತು. ಬಹಳ ಕಾಲ ನನ್ನ ಸಹನೆಯನ್ನ ನೀನು ಪರೀಕ್ಷಿಸಬೇಡ. ಬಲಾತ್ಕಾರದಿಂದ ನಿನ್ನನ್ನು ಭಾಗಿಸುವ ಸಾಮರ್ಥ್ಯವಿದ್ದರು ಇದೋ ನಿನಗಿನ್ನು 1 ತಿಂಗಳ ಅವಧಿ. ಆ 1 ತಿಂಗಳೊಳಗಾಗಿ ನೀನಾಗಿ ಒಪ್ಪಿದರೆ ಒಳಿತು. ಅಲ್ಲದೇ ಇದ್ದರೆ ಬಲಾತ್ಕಾರದಿಂದಲಾದರೂ ನಿನ್ನನ್ನು ಭೋಗಿಸುತ್ತೇನೆ. ಮಡದಿ ಸ್ವಾಮಿ, ಹೇಳು, ಹೋಗೋಣ. ಬನ್ನಿ ಸ್ವಾಮಿ. ಸರಮೆ, ಅಮ್ಮ, ಆತನಾಡಿದಂತಹ ಮಾತನ್ನೆಲ್ಲ ಕೇಳಿದೆಯಲ್ಲ. 1 ತಿಂಗಳ ಅವಧಿಯನ್ನು ಕೊಟ್ಟು ಬಿಟ್ಟ. ಬಲಾತ್ಕಾರವಾಗಿ ಭೋಗಿಸ್ತೇನೆ ಅಂತ ಹೇಳಿಬಿಟ್ಟ. ನನ್ನವರು ಇಂದು ಬಂದಾರು ನಾಳೆ ಬಂದಾರು ಎಂದು ಅವರ ಬರವನ್ನೇ ಇಲ್ಲಿವರೆಗೂ ಕಾಯುತ್ತಾ ಇದ್ದವಳು ನಾನು. ಇಲ್ಲ ಸರಮೆ, ಇನ್ನು ನನಗೆ ಆ ವಿಶ್ವಾಸ ಉಳಿದಿಲ್ಲ. ಈತನ ಕೈಗೆ ಸಿಕ್ಕಿ ನನ್ನ ಮಾನವನ್ನು ಕಳೆದುಕೊಳ್ಳುವುದಕ್ಕೆ ಬದಲಾಗಿ ನನ್ನ ಪ್ರಾಣವನ್ನೇ ಕಳೆದುಕೊಳ್ಳುವುದು ಎಷ್ಟೋ ಒಳ್ಳೆಯದು. ಆದ್ದರಿಂದ ಇದೋ ಈ ಕೇಶದಾಶೆಯಿಂದ ನನ್ನ ಕೊರಳನ್ನೇ ಬಿಗಿದು ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತೇನೆ. ಅಮ್ಮ, ಸ್ವಲ್ಪ ನಿಲ್ಲಿ. ಯಾಕೆ ಆತ್ಮಹತ್ಯೆಗೆ ಮುಂದಾಗುತ್ತಾ ಇದ್ದೀರಿ? ಕಂಡೆ ಈ ರೀತಿ ನಿದ್ರೆಯೊಳ್ಕೆ ಕಮಲಾಕಿ, ಕಂಡೆ ಈ ರೀತಿ ನಿದ್ರೆಯೊಳ್ಕೆ ಕಮಲಾಕಿ, ಪುಂಡರೀಕ ನೇತ್ರನು ಮಾರ್ತಾಂಡ
ನಿಲ್ಲಿ. ತಾವು ಆತ್ಮಹತ್ಯೆ ಮಾಡಿಕೊಳ್ಳಬಾರದು. ಯಾಕಮ್ಮ? ಬದುಕ ಬಯಸುವಂತ ಅದಕ್ಕೆ ಪೂರಕವಾಗಿರುವಂತ ಕನಸೊಂದನ್ನು ನಾನು ಕಂಡಿದ್ದೇನೆ. ಕನಸೆ? ಹೌದಮ್ಮ. ಏನಮ್ಮ? ನಿನ್ನೆ ರಾತ್ರಿ ಕನಸಿನಲ್ಲಿ ಕಂಡಿರುವ ಎಲ್ಲ ವಿಚಾರವನ್ನು ಸವಿಸ್ತಾರವಾಗಿ ಹೇಳುತ್ತೇನೆ, ಕೇಳಿ. ಆಸೆಯಿಂದ ನೀವು ಅದನ್ನು ಕೇಳಬೇಕು ತಾಯಿ. ನಿಮ್ಮ ಪತಿಯಾಗಿರುವ ಶ್ರೀರಾಮಚಂದ್ರರು ಸುಗ್ರೀವನ ಸಖ್ಯವನ್ನು ಬೆಳೆಸಿ ಸಮಸ್ತ ಕಪಿ ವ್ರಾತವನ್ನು ಒಡಗೂಡಿಕೊಂಡು ಶತಯೋಜನ ವಿಸ್ತೀರ್ಣವಾಗಿರುವಂತಹ ಶರದಿಗೆ ಸೇತುವನ್ನು ಬಲಿದು ಈ ಲಂಕಾನಗರಿಯತ್ತ ಬಂದಿರುವುದನ್ನು ಕನಸಿನಲ್ಲಿ ಕಂಡೆ. ಆಮೇಲೆ ಲಂಕಾಧೀಶನಾಗಿರುವಂತಹ ರಾವಣೇಶ್ವರ ಕೆಂಪು ಮಣ್ಣಿನಲ್ಲಿ ಹೊರಳಾಡಿ ಮೈಯೆಲ್ಲ ತೈಲ ಲೇಪಿಸಿಕೊಂಡು ಕೆಂಪು ಹೂವಿನ ಹಾರವನ್ನು ತಾನಾಗಿ ಧರಿಸಿ ಕತ್ತೆಯನ್ನೇರಿ ದಕ್ಷಿಣಾಭಿಮುಖವಾಗಿ ಸಾಗುತ್ತಾ ಇರುವುದನ್ನು ಕನಸಿನಲ್ಲಿ ಕಂಡೆ. ಈ ಲಂಕೆಯ ಸೌಭಾಗ್ಯ ಲಕ್ಷ್ಮಿಯಾಗಿರುವಂತಹ ಆ ಮಂಡೋದರಿ ದೇವಿ ತನ್ನ ಸೌಭಾಗ್ಯತನದ ಎಲ್ಲವನ್ನೂ ಕಳೆದುಕೊಂಡು ಕೇಶ ರಾಶಿಯನ್ನು ಕೆದರಿಕೊಂಡು ಮರುಗುತ್ತಾ ಇರುವ ಆ ದೃಶ್ಯವನ್ನು ಕಂಡೆನಮ್ಮ. ಮಾತ್ರವೇ ಅಲ್ಲ, ಬಂದಿರುವ ನಿಮ್ಮ ಪತಿ ಶ್ರೀರಾಮಚಂದ್ರ ಲಂಕಾಧೀಶನಾಗಿರುವ ಆ ರಾವಣನನ್ನು ಕೊಂದು ಈ ಲಂಕೆಯ ಒಡೆತನವನ್ನು ವಿಭೀಷಣನಿಗೆ ಕೊಟ್ಟು ನಿಮ್ಮೊಂದಿಗೆ ಪುನಃ ಅಯೋಧ್ಯೆ ಸೇರಿರುವ ವಿಚಾರವನ್ನು ಈ ಕನಸಿನಲ್ಲಿ ಕಂಡೆನಮ್ಮ. ಹಾಗಾಗಿ ತಾವು ಬದುಕಬೇಕು, ಬದುಕನ್ನು ಬಯಸಬೇಕು ತಾಯಿ. ಇನ ಕುಲದ ಸೌಭಾಗ್ಯ ಚಿಂತಾಮಣಿಗೆ ತಕ್ಕ ವನಿತೆಯೋದೆಂದು ಕೊಂಡಾಡಿ ಜನಕಾತ್ಮಜಯ ಮನದೊಳಗೆ ತಾನೇ ತನ್ನೊಳು ಮಾತನಾಡಿದನು. ಜಾನಕಿಯು ಕೇಳುವಂತೆ ತನ್ನೊಳಗೆ ತಾನೇ ಮಾತಾಡಿದನು. ಜಾನಕಿಯು ಕೇಳುವಂತೆ ಮರದ ಮರೆಯಲ್ಲಿಯೇ ಕುಳಿತು ಎಲ್ಲವನ್ನ ಕಂಡೆ, ಕೇಳಿದೆ. ಲೋಕೋತ್ತರ ವೀರನಾಗಿರುವಂತ ರಾವಣನನ್ನು ತೃಣ ಸಮಾನ ಎಂದು ಭಾವಿಸುವಂತ ರಾವಣನ ಅತುಲ ಸಂಪತ್ತನ್ನು ಯಕ್ಕಶ್ಚಿತ ಪದಾರ್ಥವೆಂದು ತಿಳಿಯುವಂತ ಮನೋದಾಷ್ಟ್ಯತೆ, ಇನಕುಲದ ಸೌಭಾಗ್ಯ ಚಿಂತಾಮಣಿಯಾಗಿರುವಂತ ರಾಮಚಂದ್ರನ ಮಡದಿ ಸೀತಾಮಾತೆಗಲ್ಲದೆ ಉಳಿದ ನಾರಿಯರಿಗೆ ಬರುವುದಕ್ಕೆ ಸಾಧ್ಯ ಉಂಟೆ? ಅತ್ತ ರಾವಣ ಸಾಗಿದ ಮೇಲೆ ನಿಧಾನವಾಗಿ ಮರದಿಂದ ಕೆಳಕ್ಕಿಳಿದು ಬಂದೆ. ನೇರವಾಗಿ ಹೋಗಿ ಮಾತನಾಡುವುದಕ್ಕೆ ತೊಡಗಿದ್ರೆ ನನ್ನ ಮಾತಿನ ಮೇಲೆ ಸೀತಾಮಾತೆಗೆ ಭರವಸೆ ಮೂಡುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅನತಿ ದೂರದಲ್ಲಿ ನಿಂತು ಬಂದಂತಹ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸುತ್ತೇನೆ. ಅಮ್ಮ ನಮೋ ನಮಃ. ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆ ಆಡುವಾಗ, ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆ ಆಡುವಾಗ, ಜಲಕ್ರೀಡೆ ಆಡುವಾಗ ಎತ್ತಿ ಮುಂಗೈಯಲಿ ನಿಮ್ಮ, ಎತ್ತಿ ಮುಂಗೈಯಲಿ ನಿಮ್ಮ ಬೀಸಾಡಲು ಅತ್ತದ್ದು ಸರಿ ನಮ್ಮ, ಬೀಸಾಡಲು ಅತ್ತದ್ದು ಸರಿ ನಮ್ಮ, ಬೀಸಾಡಲು ಅತ್ತದ್ದು ಸರಿ ನಮ್ಮ. ಅಮ್ಮ, ಮಂಗಳ ಮಹಿಮನಾಗಿರುವಂತ ಪ್ರಭು ಶ್ರೀರಾಮಚಂದ್ರನ ಅಂಬೋಣದಂತೆ ದಕ್ಷಿಣ ಪಥವನ್ನ ಅನುಸರಿಸಿ ಬಂದಂತ ಕಪ್ಪಿಗಳಲ್ಲಿ ನಾನೂ ಒಬ್ಬ. ವಾನರ ವೀರ, ರಾಮದಾಸ, ಹನುಮಂತ ಅಂತ ನನ್ನ ಹೆಸರು. ಶತಯೋಜನ ವಿಸ್ತೀರ್ಣವಾಗಿರುವಂತ ಸಾಗರವನ್ನ ಉತ್ತರಿಸಿ ನಿಮ್ಮನ್ನ ಅರಸುತ್ತಾ ಇಲ್ಲಿಯವರೆಗೆ ಬರಬೇಕಾಯಿತು. ನಾನು ಏನೇ ಹೇಳಿದರೂ ಪ್ರತಿಕ್ರಿಯಿಸುವುದಿಲ್ಲ. ನನ್ನ ಮಾತಿನ ಮೇಲೆ ಭರವಸೆ ಮೂಡ್ತಾ ಇಲ್ಲ. ಏನು ಮಾಡಲಿ? ನಿಂತ ನೆಲವನ್ನು, ಬೀಸುವ ಗಾಳಿಯನ್ನು, ಉರಿಯುವ ಬೆಂಕಿಯನ್ನು, ಹರಿಯುವ ನೀರನ್ನು ನಂಬುವ ಸ್ಥಿತಿಯಲ್ಲಿ ಸೀತಾಮಾತೆಯ ಮನಸ್ಥಿತಿ ಇಲ್ಲ. ಪಾಪ, ತಪ್ಪಲ್ಲ. ಈಗಾಗಲೇ ರಕ್ಕಸರ ಮೋಸಕ್ಕೆ ತುತ್ತಾಗಿರುವಂತಹ ಸೀತಾಮಾತೆಯ ಮನಸ್ಥಿತಿ ಗಾಳಿಗೊಡ್ಡಿದ ಸೊಡರ ಕುಡಿಯಂತಾಗಿದೆ.
ಆದ್ದರಿಂದ ಏನು ಮಾಡಲಿ ನಾನು? ಸರಿ, ಇದೇ ಸರಿ. ಬರುವಂತ ಹೊತ್ತಿನಲ್ಲಿ ಪ್ರಭು ಶ್ರೀರಾಮಚಂದ್ರ ಸೀತಾಮಾತೆ ಮತ್ತು ತನಗೆ ಈರುವರೆಗೆ ಗೊತ್ತಿರುವಂತಹ ಕೆಲವೊಂದಿಷ್ಟು ಸಂಗತಿಗಳನ್ನು ತಿಳಿಸಿದ್ದಾನಲ್ಲ ಗುಟ್ಟಿನಲ್ಲಿ, ಅದನ್ನೇ ಹೇಳುತ್ತೇನೆ. ಅಮ್ಮ, ಚಿತ್ರಕೂಟದಲ್ಲಿ ಪರ್ಣಕುಟೀರವನ್ನು ಕಟ್ಟಿಕೊಂಡು ಇರುತ್ತಿರುವಂತಹ ಸಂದರ್ಭ, ಸನಿಯದಲ್ಲಿ ಹರಿಯುತ್ತಿರುವಂತಹ ತೊರೆಗೆ ಹೋಗಿ ನೀವಿರುವರು ಜಲಕ್ರೀಡೆ ಆಡುವುದಕ್ಕೆ ತೊಡಗಿದರಂತೆ, ಹೌದೇನಮ್ಮ ಇದು? ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಮುಂಗೈಯಿಂದ ಎತ್ತಿ ದಡಕ್ಕೆ ಬೀಸಾಡಿ ಬಿಟ್ಟನಂತೆ ಶ್ರೀರಾಮಚಂದ್ರ, ಹೌದೇನಮ್ಮ ಇದು? ಆಗ ಒಂದೇ ಸವನೆ ಕಂಬರಿಗರೆಯುತ್ತಾ ಹೀಗೆ ಮತ್ತೊಬ್ಬರ ಮನೆಯ ಹೆಣ್ಣನ್ನ ತಂದು ವಿನೋದಕ್ಕಾಗಿ ಬಳಸಿಕೊಳ್ಳುವುದು ಸರಿಯೋ ಪತಿದೇವ ಅಂತ ಕೇಳಿದರಂತೆ, ಹೌದೇನಮ್ಮ ಇದು? ಅದೇ ಕಾಲದಲ್ಲಿ ಕಾಮುಕನಾಗಿರುವಂತಹ ಕಾಕಾಸುರ ನಿಮ್ಮ ಲೋಕೋತ್ತರವಾದಂತಹ ಸೌಂದರ್ಯವನ್ನ ಕಂಡು ಕಾಮಿಸಿ ಕಾಡುವುದಕ್ಕೆ ತೊಡಗಿದಾಗ ಸನಿಹದಲ್ಲಿಯೇ ಇರುವಂತಹ ಪತಿಯಲ್ಲಿ ನೀವು ದೂರು ಕೊಟ್ಟಿರಂತೆ. ಅಲ್ಲಿಯೇ ಬಿದ್ದಿರುವಂತಹ ಹುಲ್ಲು ಕಡ್ಡಿಯೊಂದನ್ನು ಕೈಗೆತ್ತಿಕೊಂಡು ಅದಕ್ಕೆ ಬ್ರಹ್ಮಾಸ್ತ್ರವನ್ನ ಅಭಿಮಂತ್ರಿಸಿ ರಾಮಚಂದ್ರ ದೇವ ಕಾಕಾಸುರನ ಮೇಲೆ ಪ್ರಯೋಗಿಸಿದನಂತೆ. ಲೋಕವನ್ನೆಲ್ಲ ಪ್ರಾಣ ಭೀತಿಯಿಂದ ಸುತ್ತಾಡಿ ಆಶ್ರಯವನ್ನ ಪಡೆಯುವುದಕ್ಕೆ ಅಸಾಧ್ಯನಾದಂತಹ ಹೊತ್ತಿನಲ್ಲಿ ಓಡೋಡಿ ಬಂದು ಶ್ರೀರಾಮಚಂದ್ರನ ಪಾದವನ್ನ ಆತ ಕಟ್ಟಿಕೊಂಡನಂತೆ, ಹೌದೇನಮ್ಮ ಇದು? ತನ್ನ ಮಡದಿಯನ್ನೇ ಕಾಮಿಸಿದ ಕಾಮುಕನಾದರೂ ಆರ್ತನಾಗಿ ಬಂದು ಪ್ರಾಣ ಭಿಕ್ಷೆಯನ್ನ ಯಾಚಿಸಿದಾಗ ಆರ್ತ ಸಂರಕ್ಷಣೆ ಕ್ಷತ್ರಿಯನ ಧರ್ಮ ಎಂದು ಭಾವಿಸಿ ತಾನೇ ಅಭಿಮಂತ್ರಿಸಿ ಬಿಟ್ಟಂತಹ ಹುಲ್ಲುಕಡ್ಡಿಯನ್ನು ಉಪಸಂಹಾರ ಮಾಡಿ ಆತನನ್ನು ಸಂರಕ್ಷಿಸಿದಂತೆ, ಹೌದೇನಮ್ಮ ಇದು? ಇಲ್ಲ, ನನ್ನ ಮಾತಿನ ಮೇಲೆ ಭರವಸೆಯೇ ಮೂಡ್ತಾ ಇಲ್ಲ. ಈಗ ಉಳಿದಿರುವ ಮಾರ್ಗ ಯಾವುದು? ಏನು? ಬರುವಂತ ಹೊತ್ತಿನಲ್ಲಿ ಭರವಸೆಗಾಗಿ ಕೊಟ್ಟಂತ ಶ್ರೀರಾಮಚಂದ್ರ ದೇವ ಕಿರು ಬೆರಳಲ್ಲಿ ಧರಿಸಿದಂತ ಮುದ್ರೆ ಉಂಗುರ ಉಂಟಲ್ಲ, ಅದನ್ನೇ ತೋರಿಸುತ್ತೇನೆ. ಅಮ್ಮ, ಇದೋ ನೋಡಿ. ಏನಿದು? ಎಂದ ರಾಮನ ಮುದ್ರೆಯುಂಗುರವ ತನ್ನಂಗಯೊಳ್ಳಿಟ್ಟರ್ಚಿಸಿ ಮುದ್ರೆಯ ಉಂಗುರ ಸೌಂದರ್ಯಾತ್ಮನ ದಿವ್ಯ ಮೂರ್ತಿಯದರೊಳ್ ಕಂಡಂತೆ ಕೊಂಡಾಡುತ್ತಂ. ರಾಮ ರಾಮ, ಸೌಂದರ್ಯಾತ್ಮನ ದಿವ್ಯ ಮೂರ್ತಿಯದರೊಳ್ ಕಂಡಂತೆ ಕೊಂಡಾಡುತ್ತೋ ಕಂದರ್ಪನನ ಪಂಕಜಕ್ಕೆ ರವಿತಾ ಬಂದಂತೆ ಸಂತೋಷದಿ ಮುಂದ ರಾಮನ ಕ್ಷೇಮ ವಾರ್ತೆಗಳು ಕೇಳುತ್ತ ಇಂತೆಂದಳು. ಮುಂದ ರಾಮನ ಕ್ಷೇಮ ವಾರ್ತೆಗಳ ಕೇಳುತ್ತ ಇಂತೆಂದಳು. ನಮ್ಮವರಿಗೆ ಕ್ಷೇಮವೇನೈ ಹನುಮ, ನಮ್ಮವರಿಗೆ ಕ್ಷೇಮವೇನೈ ಹನುಮ. ರಾಮ ಲಕ್ಷ್ಮಣರು ರಾಜ್ಯದಲ್ಲಿ ಸುಸ್ಥಿರವಾಗಿ, ರಾಮ ಲಕ್ಷ್ಮಣರು ರಾಜ್ಯದಲ್ಲಿ ಸುಸ್ಥಿರವಾಗಿ ಕ್ಷೇಮವೇನೈ ಹನುಮ, ನಮ್ಮವರಿಗೆ ಕ್ಷೇಮವೇನೈ ಹನುಮ. ಮದನ ನಂಗವ ಪೋಲ್ವ ರಾಮ ಬಲು ಚದುರ ಲಕ್ಷ್ಮಣನು ನಿಸೀಮ, ಮದನ ಅಂಗವ ಪೋಲ್ವ ರಾಮ ಬಲು ಚದುರ ಲಕ್ಷ್ಮಣನು ನಿಸೀಮ.
ಕ್ಷೇಮವೇನೈ ಹನುಮ ಬಾರಿ ಬಾರಿಗೂ ನನ್ನನ್ನು ಮೋಸಗೊಳಿಸುವುದಕ್ಕಾಗಿ ವಿವಿಧ ವೇಷಗಳಿಂದ ವಿವಿಧ ಮಾತುಗಳಿಂದ ಮುಂದೊತ್ತಿ ಬರುತ್ತಾ ಇದ್ದವ ಈ ದುಷ್ಟ. ಅದನ್ನು ತಿಳಿದು ಇದೂ ಒಂದು ಮಾಯೆಯೇ ಆಗಿರಬೇಕು ಇವು ಎಂದು ನಾನು ಸುಮ್ಮನಾಗಿ ಬಿಟ್ಟೆ. ಆದ್ರೆ ಹನುಮ, ಈ ಮುದ್ರೆಯ ಉಂಗುರವನ್ನು ತಂದು ಕೊಟ್ಟೆಯಲ್ಲ, ಬರಡಾಗಿದ್ದಂತಹ ಭೂಮಿಗೆ ಮಳೆಯ ಹನಿ ನೀರು ಬಿದ್ದಾಗ ಅದು ಯಾವ ರೀತಿಯಾಗಿ ತಂಪಾಗ್ತದೆಯೋ ಹಾಗೆ ದುಃಖ ತಪ್ಪಳಾಗಿದ್ದಂತಹ ನನ್ನ ಮನಸ್ಸಿಗೆ ಸಮಾಧಾನವನ್ನು ತಂದು ಕೊಟ್ಟೆ ಹನುಮ ನೀನು. ಇದು ಮುದ್ರೆಯ ಉಂಗುರವಲ್ಲ, ಇದು ಈ ಮುದ್ರೆಯ ಉಂಗುರದಲ್ಲಿ ಪ್ರತ್ಯಕ್ಷ ಶ್ರೀರಾಮಚಂದ್ರನನ್ನೇ ನಾನು ಕಾಣುತ್ತಾ ಇದ್ದೇನೆ. ನನ್ನ ಮನಸ್ಸಿಗೆ ಸಮಾಧಾನವಾಗ್ತಾ ಇದೆ. ಹನುಮ, ಹೇಳು, ಒಂದರೆ ಕ್ಷಣವೂ ಕೂಡ ನನ್ನನ್ನು ಬಿಟ್ಟಿದ್ದವರಲ್ಲ ನನ್ನವರು. ನನ್ನನ್ನು ಕಳೆದುಕೊಂಡ ಮೇಲೆ ನನ್ನವರು ನನ್ನ ನೆನಪಿನಲ್ಲಿ ಇದ್ದಾರೆಯೇ? ನನ್ನ ನೆನಪು ಅವರಿಗೆ ಆಗ್ತಾ ಇದೆಯೇ? ನನ್ನನ್ನು ಮರೆತಿಲ್ಲ ತಾನೇ ನನ್ನವರು? ಹೇಳು, ಲಕ್ಷ್ಮಣ ಹೇಗಿದ್ದಾನೆ? ನಮ್ಮವರೆಲ್ಲರೂ ಕೂಡ ಕ್ಷೇಮವೇ? ಹೇಳು ಹನುಮ, ಹೇಳು. ಅಮ್ಮ, ಓ, ನಿಮ್ಮನ್ನ ಕಳೆದುಕೊಂಡ ಮೇಲೆ ಅನವರತವು ಪ್ರಭು ಶ್ರೀರಾಮಚಂದ್ರ ಕನಸು ಮನಸ್ಸಿನಲ್ಲಿ ಹಗಲಿರುಳೆನ್ನದೆ ಅನವರತವು ನಿಮ್ಮ ಚಿಂತೆಯಲ್ಲಿಯೇ ಮುಳುಗಿ ಹೋಗಿದ್ದಾರಮ್ಮ. ಹೌದೇ? ಆಮೇಲೆ ಲಕ್ಷ್ಮಣ ದೇವ ನೇರವಾಗಿ ಅಲ್ಲದೆ ಇದ್ರು ಪರ್ಯಾಯವಾಗಿ ಆದರೂ ಸೀತಾಪಹಾರಕ್ಕೆ ನಾನೇ ಕಾರಣನಾದನೆ ಎಂದು ಬಲು ದುಃಖದಿಂದ ಅನವರತವು ಕಾಲವನ್ನ ಕಳೆಯುತ್ತಾ ಇದ್ದಾನಮ್ಮ. ಅಮ್ಮ, ಓ, ಹಾಗಾಗಿಯೇ ನಿಮ್ಮನ್ನ ಅರಸುವುದಕ್ಕಾಗಿ, ನಿಮ್ಮನ್ನ ಕಾಣುವುದಕ್ಕಾಗಿ ಅಲ್ಲಿಂದ ಇಲ್ಲಿಯವರೆಗೆ ರಾಮಚಂದ್ರ ದೇವ ನನ್ನನ್ನು ಕಳುಹಿಕೊಟ್ಟಿದ್ದಾನಮ್ಮ. ಯೇಸು ದಿನ ಬೇಕೆನ್ನ ಪ್ರಾಣೇಶನಾಗುವುದಕ್ಕಿನ್ನು ಬೇಸರಿಕೆ ಎಂಬುದೇನ ಹೇಳಲಿ, ಹೇಗೆ ತಾಳಲಿ? ಬೇಸರಿಕೆ ಎಂಬುದೇನ ಹೇಳಲಿ, ಹೇಗೆ ತಾಳಲಿ? ಹನುಮ, ಅಮ್ಮ, ಬೇಟೆಗಾರನ ಕೈಗೆ ಸಿಕ್ಕಿದ ಹುಲ್ಲೆಯ ಹಾಗೆ, ಗರುಡನ ಕೈಗೆ ಸಿಕ್ಕಿದ ಉರಗದ ಹಾಗೆ ಈ ದುಷ್ಟನ ಕೈಯಲ್ಲಿ ಸಿಕ್ಕಿ ನಾನು ಒದ್ದಾಡುತ್ತಾ ಇದ್ದೇನೆ. ಇಲ್ಲಿಂದ ಯಾವ ಹೊತ್ತಿನಲ್ಲಿ ಬಿಡುಗಡೆ ಆಗ್ತದೋ ಎಂದು ಆ ದಿನದ ಕಾತುರತೆಯಲ್ಲಿ ನಾನಿದ್ದೇನೆ. ಹೇಳು ಹನುಮ, ಇನ್ನು ಎಷ್ಟು ದಿನಗಳ ಕಾಲ ನಾನು ಇಲ್ಲಿರಬೇಕು? ಈ ಬಂಧನದಲ್ಲಿ ಹೀಗೆ ಬಾಡ್ತಾ ಇರಬೇಕು? ಅಮ್ಮ, ಓ, ಚಿಂತಿಸಬೇಕಾದದ್ದಿಲ್ಲ. ದೇವಿ ಚಿಂತಿಸಬೇಡ, ದೇವಿ ಚಿಂತಿಸಬೇಡ, ರಾಘವ ದೇವನನ್ನು ಕರೆಕೊಂಡು ಬಂದೆವು. ರಾವಣ ಸಂಹರಿಸಿದರೆ ತವ ಸೇವೆಯಲ್ಲ. ಹನುಮ, ನನ್ನ ಹೆಗಲನ್ನೇರಿ ಕುಳಿತುಕೊಳ್ಳಿ, ಕ್ಷಣಾರ್ಧದಲ್ಲಿ ರಾಮದೇವನ ಸಂದರ್ಶನ ಲಾಭವನ್ನು ಒದಗಿಸಿಕೊಡ್ತೇನೆ, ಏರಿ. ಹನುಮ, ಇದು ಸರಿಯೇನೋ ಹೇಳು. ಏನಮ್ಮ? ಯಾಕೆಂದ್ರೆ ನೀನು ಕರೆದುಕೊಂಡು ಹೋಗಬಹುದು, ಆ ಸಾಮರ್ಥ್ಯ ನಿನ್ನಲ್ಲಿ ಉಂಟು, ಇಲ್ಲ ಅಂತಲ್ಲ. ಆದ್ರೆ ನೀನು ಕರೆದುಕೊಂಡು ಹೋದೆ ಅಂತಾದ್ರೆ ರಾಮದೇವರಿಗೆ ಒಂದು ಅಪವಾದ ಅಲ್ವೇ? ಹೇಳು. ಯಾಕೆಂದ್ರೆ ಹೆಂಡತಿಯ ರಕ್ಷಣೆ ಮಾಡುವುದಕ್ಕೆ ಗಂಡನಿಗೆ ಸಾಧ್ಯವಾಗಲಿಲ್ಲ ಎಂದು ನಾಳೆ ಈ ದಿನ ಊರಿನವರೆಲ್ಲರೂ ಆಡಿಕೊಳ್ಳುವುದಿಲ್ವೇ? ಆ ರೀತಿಯಾದಂತಹ ಅಪವಾದ ಅವರಿಗೆ ಬಂತು ಅಂತಾದ್ರೆ ಆ ಕೊರತೆ ನಮಗೂ ತಟ್ಟುವುದಿಲ್ವೇ? ಹೇಳು. ಸರಿಯಮ್ಮ. ಆದ್ದರಿಂದ ಅವರೇ ಬರಬೇಕು, ಅವರೇ ನನ್ನನ್ನು ಕರೆದುಕೊಂಡು ಹೋಗಬೇಕು. ಹಾಗಾದ್ರೆ ಕೇವಲ 8 ದಿವಸದಲ್ಲಿ ಇಲ್ಲಿಯವರೆಗೆ ಕರೆತಂದು ದಶಕಂಠನನ್ನ ಕೊಂದು ನಿಮ್ಮ ಬಂಧ ವಿಮೋಚನೆ ಮಾಡಿಸುತ್ತೇನೆ ಅಮ್ಮ. ಓ, ಆದ್ರೆ ಏನು ಮಾಡೋಣ? ನಾಳೆ ಸಂಜೆಗೆ ಹೋಗಿ ಹೇಳದಿದ್ದಾರೆ ಗಾಡಿಗೆ ನಾಲಿಗೆಯ ವಹಿಸುವುದೇ ನಮ್ಮೊಡೆಯನಾಜ್ಞೆ. ಗುರುತವನ್ನು ಕೇಳಿದರೆ ಏನೆಂಬೆ ರಾಘವಗೆ, ಗುರುತವನ್ನು ಕೇಳಿದರೆ ಏನೆಂಬೆ ರಾಘವಗೆ, ಅರಿತು ಎನ್ನೊಳು ಬೇಳಿರಂತರಂಗವನು, ಅರಿತು ಎನ್ನೊಳು ಬೇಳಿರಂತರಂಗವನು. ಅಮ್ಮ, ಹನುಮ, ನಿಮ್ಮನ್ನ ಕಂಡು ಬಂದಿದ್ದೇನೆ ಅಂತ ನಾನು ಹೋಗಿ ಹೇಳಿದ್ರೆ ಒಡೆಯ ರಾಮಚಂದ್ರ ಒಪ್ಪಬಹುದು. ಆದ್ರೆ ಕಪಿನಾಯಕರಿಗೆಲ್ಲ ಒಡೆಯನಿಸಿಕೊಂಡಿರುವಂತ ನಮ್ಮ ಮಾವ ಸುಗ್ರೀವ ಕಪಿಗಳು ಸೀತಾಮಾತೆಯನ್ನ ಕಂಡು ಬಂದಿದ್ಯಾ ಅಂತ ಹೇಳುವುದಕ್ಕೆ ಗುರುತೇನುಂಟು ಅಂತ ಕೇಳಿದ್ರೆ ನಾನು ಏನು ಕೊಡ್ಲಮ್ಮ?
ಆದ್ದರಿಂದ ಗುರುವಿಗಾಗಿ ಏನಾದ್ರೂ ದಯಪಾಲಿಸಬೇಕಮ್ಮ. ಹನುಮ, ಹನುಮನ ಕೈಯಲ್ಲಿ ಚೂಡಾಮಣಿಯ ತಾನಿತ್ತತಿ ಭರವಸದಿಂದ ಮನಸ್ಸಿನೊಳಿದ್ದುದನ್ನೆಲ್ಲವ ಪೇದಳು ಮಾರುತಿಯೊಡನೆ ಹನುಮ, ಅಮ್ಮ, ಹರನಿಂದ ನನ್ನ ತಂದೆ ಜನಕ ಮಹಾರಾಜರಿಗೆ ಸಿಕ್ಕಿದಂತಹ ಚೂಡಾರತ್ನ ಇದು. ಅದು ಒಂದು ನನ್ನ ಕೈಯಲ್ಲಿ ಉಳಿದಿದೆ. ಉಳಿದ ಎಲ್ಲಾ ಆಭರಣಗಳನ್ನು ಕೂಡ ರಾವಣ ಕದ್ದು ತರುವಂತಹ ಸಂದರ್ಭದಲ್ಲಿ ಬಟ್ಟೆಯ ಗಂಟಿನಲ್ಲಿ ಕಟ್ಟಿ ದೂರಕ್ಕೆ ಬೆಟ್ಟದ ಮೇಲೆ ಎಸೆದವಳು ನಾನು. ಈಗ ಉಳಿದಿರುವಂತಹ ಈ ಚೂಡಾರತ್ನವನ್ನು ಕೊಡ್ತಾ ಇದ್ದೇನೆ ಗುರುತಿಗಾಗಿ, ತೆಗೆದುಕೊಪ್ಪ. ಆಗ್ಲಿ ಅಮ್ಮ. ನಮೋ ನಮಃ, ನಮೋ ನಮಃ. ಜೈ ಶ್ರೀರಾಮಚಂದ್ರ. ಕರೆದಳು ಪರಶು